ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸವ್ವಸಾವೋಣಂ ಜಯತು ಕೂಷ್ಮಾಂಡಿನಿ ದೇವಿಯೇ ಶರಣು ಮಂಗಲ ರೂಪಯೇ ಶರಣು ಮಂಗಲ ರೂಪಯೇ ಜಯತು ಜಯತು ಕೂಷ್ಮಾಂಡಿನಿಯೇ ದೇವಿಯೇ ಶರಣೋ ಮಂಗಲ ರೂಪಯೇ ಶರಣು ನೇಮಿ ಜಿನನಾಯಕ್ಷಿಯೇ ಶರಣು ಸರ್ವಾಶಕ್ತಿಯೇ ಶರಣು ನೇಮಿ ಜಿನನ ಯಕ್ಷಯೇ ಶರಣು ಸರ್ವಾಶಕ್ತಿಯೇ ಶರಣು ನೇಮಿ ಜಿನನ ಯಕ್ಷಯೇ ಶರಣು ಸರ್ವಾಶಕ್ತಿಯೇ ಜಯತು ಕೂಷ್ಮಾಂಡಿನಿಯೇ ದೇವಿಯೇ ಜಯತು ಜಯತು ಜಯ 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 22ನೇ ತೀರ್ಥಂಕರಾಗಿರ್ತಕ್ಕಂಥ ಭಗವಾನ್ ನೇಮಿನಾಥ ತೀರ್ಥಂಕರ ಯಕ್ಷಿ ಆಮ್ರ ಕುಷ್ಮಾಂಡಿನಿ ದೇವಿಯ ಭವ್ಯ ಕಥೆಯನ್ನು ಸಾದರಪಡಿಸಬೇಕು ಅಂತ ಹೇಳಿ ಮಾತೆ ಕುಷ್ಮಾಂಡಿನಿ ದೇವಿ ಹೇಗೆ ಕುಷ್ಮಾಂಡಿನಿ ದೇವಿ ಆದರೂ ಅದರ ಮೇಲೆ ಅವರ ಅತಿಶಯಗಳು ಹೇಗೆ ಈ ಕರ್ಮಭೂಮಿಯಲ್ಲಿ ಮೇಳೈಸಿದವು, ಅವರನ್ನು ನಂಬಿದಂತಹ ಭಕ್ತರಿಗೆ ಅದು ಹೇಗೆ ಆಯಿತು ಅನ್ನುವಂತಹ ಒಂದು ಕಥಾಮೃತವನ್ನು ತಮ್ಮ ಮುಂದೆ ಸಾದರಪಡಿಸ್ತೇವೆ. ಮೆರೆಯುತಿಹ ಪರಮೇಷ್ಠಿ ಸಿದ್ಧರ ಹಿರಿದು ಧ್ಯಾನಿಸಿ ಚತುರ್ವಿಂಶತಿ ಪರಮ ತೀರ್ಥಂಕರರ ವಂದಿಸಿ ಸ್ಮರಿಸಿ ಸರಸ್ವತಿಯ ಎರಗಿ ಗಣಧರ ಯಕ್ಷ ಯಕ್ಷಿಗೆ ಶಿರವ ಬಾಗುತ್ತ ಮುನಿಯತಿಯರಿಗೆ ಗುರು ಕವಿಯರ ನೆನೆದೊರೆವೆ ಕೂಷ್ಮಾಂಡಿನಿಯ ಚರಿತೆಯನು. ಜೈನ ಧರ್ಮದ ಪರಂಪರೆಗೆ ಜೈನದ ಶಾಸನಗಳು ಏನಾದರೂ ಬಂದಿದ್ದರೆ ಅದು ವರ್ತಮಾನ ಕಾಲದ ಅಂತಿಮ ತೀರ್ಥಂಕರಾಗಿರ್ತಕ್ಕಂತಹ ಭಗವಾನ್ ಮಹಾವೀರ ತೀರ್ಥಂಕರರು ತಮ್ಮ ಸಮೋಸರಣೆಯಿಂದ ಓಂಕಾರ
ಧ್ವನಿಯ ಮೂಲಕ ಏನ ಧರ್ಮವನ್ನು ಪ್ರಚುರಪಡಿಸಿದ್ದಾರೋ, ಶ್ರೇಣಿಕ ಮಹಾರಾಜ ಏನು ಸಾವಿರ ಪ್ರಶ್ನೆಗಳನ್ನು ಹಾಕಿ ವರ್ತಮಾನ ಕಾಲದ ಆದಿತೀರ್ಥಂಕರನ್ನ ಲಾಗಾಯಿತು, ಭಗವಾನ್ ಮಹಾವೀರ ತೀರ್ಥಂಕರವರೆಗೆ ಧರ್ಮದ ಅನುಪೇಕ್ಷೆಗಳು ಹೇಗೆ ಬೆಳೆದವು ಅನ್ನುವಂತಹ ಪ್ರಶ್ನೆಗಳ ಉತ್ತರಗಳನ್ನು ಭಗವಾನ್ ಮಹಾವೀರ ತೀರ್ಥಂಕರರು ಓಂಕಾರ ಧ್ವನಿಯ ಹೇಳಿದ್ದನ್ನು ಗೌತಮ ಗಣಧರರು ಅದನ್ನು ಪ್ರಚುರಪಡಿಸಿದ ಬಳಿಕ ಶ್ರೇಣಿಕ ಮಹಾರಾಜನಿಗೆ ಬಂದಿರತಕ್ಕಂಥ ಉತ್ತರ ಕಾಲಕ್ರಮೇಣವಾಗಿ ಶ್ರಮಣರು ಜೈನರಾದರು. ಮುಂದಿನ ಕಾಲಘಟ್ಟದಲ್ಲಿ ನಾವು ಹೇಗೆ ಶ್ರಮಣರು ಜೈನರಾದರು ಅನ್ನುವುದನ್ನು ತಿಳಿಯುವ ನಿಟ್ಟಿನಲ್ಲಿ ಅದನ್ನು ಹಾಗೆಯೇ ನಾವು ಬದಿಗಿಡುತ್ತಾ ಲಿಖಿತ ರೂಪದಲ್ಲಿ ಬಂದಿರತಕ್ಕಂತಹ ಈ ಧರ್ಮದ ಅಮೃತವನ್ನು ತಿಳಿಬೇಕು ಅನ್ನುವ ಉದ್ದೇಶದಿಂದ ಹೆಚ್ಚಾಗಿ ನಾವು ಪಂಚಕುಲದೇವಿಯರನ್ನು ನೆನೆಸುತ್ತಾ ಬಂದಿರ್ತೇವೆ. ಆ ನಿಟ್ಟಿನಲ್ಲಿ ವರ್ತಮಾನ ಕಾಲದ 22ನೇ ತೀರ್ಥಂಕರಾಗಿರ್ತಕ್ಕಂಥ ಭಗವಾನ್ ನೇಮಿನಾಥ ತೀರ್ಥಂಕರ ಯಕ್ಷಿ ಆಮ್ರ ಕುಷ್ಮಾಂಡಿನಿಯ ಕಥೆಯನ್ನು ಈಗ ತಮ್ಮ ಮುಂದೆ ಸಾದರಪಡಿಸಲಿಕ್ಕಿದ್ದೇವೆ. ಅಲ್ಲೊಬ್ಬ ಸೋಮಶರ್ಮನಿದ್ದನಲ್ಲ, ಪತ್ನಿ ಅಗ್ನಿಲೆ ಸಹಿತ ಸತ್ಯ ಧರ್ಮ ದಿವಾಳಿ ಪುತ್ರರನ್ನು ಪಡೆದ, ಸತ್ಯ ಧರ್ಮ ದಿವಾಳಿ ಪುತ್ರರನ್ನು ಪಡೆದ. ವೃತನ ವಾರ್ಷಿಕ ಶ್ರಾದ್ದ ಮತಿಯುತನು ತಾನೆಸಗಿ, ವಾರ್ಷಿಕ ಶ್ರಾದ್ದ ಮತಿಯುತನು ತಾನೆಸಗಿ ಹಿತದಿ ತರ್ಪಣವೀ ಭಕ್ತಿಯಲ್ಲಿ ನಡೆದ. ಸೋಮಶರ್ಮ ಪತ್ನಿ ಅಗ್ನಿಲೆ ಸಹಿತ ಸೌರಾಷ್ಟ್ರ ಅನ್ನುವ ದೇಶಕ್ಕೆ ಗಿರಿನಗರ ಎಂಬ ರಾಜ್ಯವಿರುತ್ತದೆ. ಅದನ್ನು ಭೂಪಾಲ ರಾಜನು ಆಳ್ತಾ ಇರ್ತಾನೆ. ಆತನ ರಾಜಪುರೋಹಿತನಾಗಿ ಸೋಮಶರ್ಮನಿರುತ್ತಾನೆ. ಸೋಮಶರ್ಮನು ಜನ್ಮತಃ ವಿಪ್ರ ಕುಲದವನು, ಅಂದರೆ ಅತ್ಯುತ್ತಮ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು. ಒಳ್ಳೆಯ ಶಾಸ್ತ್ರವನ್ನು ಪಾರಂಗತನಾಗಿದ್ದಾನೆ. ಬೇಕಾದ ಬ್ರಾಹ್ಮಣ ವಿದ್ಯೆಗಳನ್ನು ಕಲಿತಿದ್ದಾನೆ. ಹರೆಯಕ್ಕೆ ಬಂದಾಗ ಪ್ರೇಮ ವಿವಾಹಕ್ಕೆ ಬಲಿಯಾಗಿದ್ದಾನೆ. ಪ್ರೇಮ ವಿವಾಹ ಅನ್ನುವಂಥದ್ದು ಈ ಬರೀ ಆಧುನಿಕ ಕಾಲದಲ್ಲಿ ಮಾತ್ರ ಅಲ್ಲ, ಇದು ಪ್ರಪಂಚ ಆರಂಭ ಆದಲಿಂದಲೂ ಕೂಡ ಪ್ರೇಮದ ಪಾಶಕ್ಕೆ ಬಿದ್ದು ಪ್ರೇಮ ವಿವಾಹ ಮಾಡಿಕೊಂಡಿದ್ದಂಥದ್ದು ಪ್ರತೀತಿ ಕೂಡ ಹೌದು. ಅದನ್ನು ನಾವೀಗ ಅನುಸರಿಸ್ತೇವೆ ಅಷ್ಟೇ ಬಿಟ್ಟರೆ, ಅನುಕರಣೆಯ ಮೂಲಕ ಅನುಸರಿಸ್ತೇವೆ ಅಷ್ಟೇ ಬಿಟ್ಟರೆ ಇದೇನು ಹೊಸತನ ಅಲ್ಲ. ಆದ್ದರಿಂದ ಸೋಮಶರ್ಮ ತಾನು ಬ್ರಾಹ್ಮಣ ಕುಲದಲ್ಲಿದ್ದರೂ ಕೂಡ ತನ್ನ ಪೂರ್ವಜನ್ಮದ ಭಾಗ್ಯ ಎನ್ನುವಂತೆ ಜೈನ ಕುಲದ ಒಂದು ಹೆಣ್ಣನ್ನು, ಅಗ್ನಿಲೆ ಅನ್ನುವಂತಹ ನಾಮ ಇರತಕ್ಕಂತಹ ಒಂದು ಹೆಣ್ಣನ್ನು ವರಿಸ್ತಾನೆ. ಮದುವೆ ಆಗುವ ಮುನ್ನ ತುಂಬ ಸರಿ ಭೇಟಿಯಾಗಿದ್ದಾರೆ. ಭೇಟಿಯಾದಾಗೆಲ್ಲ ಅವರು ವ್ಯವಹಾರ ನಿಶ್ಚಯಗಳನ್ನು ಮಾತಾಡಿಕೊಂಡಿದ್ದಾರೆ. ನೋಡು, ನೀನು ಬ್ರಾಹ್ಮಣ ಕುಲಕ್ಕೆ ಬರುವವಳು, ನಮ್ಮಲ್ಲಿದ್ದಂತಹ ಈ ಶಾಸ್ತ್ರಗಳನ್ನು ನೀತಿ ನಿಯತ್ತುಗಳನ್ನು ನೀನು ಒಪ್ಪಿಕೊಳ್ಳಬೇಕು. ತಲೆ ಅಲ್ಲಾಡಿಸಿದ್ದಾಳೆ. ಅವಳು ಹೇಳಿದ್ದಾಳೆ, ನಾನು ಜೈನ ಕುಲದವಳು, ನಮ್ಮದು ಅಹಿಂಸಾ ಧರ್ಮ, ನಾವು ಹೀಗಿರುವುದು, ನೀವು ನಮ್ಮ ಮನೆಗೆ ಬಂದಾಗ ಹೀಗಿರಬೇಕು. ಅದಕ್ಕೂ ತಲೆ ಅಲ್ಲಾಡಿಸಿದ್ದಾನೆ ಸೋಮಶರ್ಮ. ಮದುವೆಗೆ ಮುನ್ನ ಈ ಪ್ರೇಮ ಸಲ್ಲಾಪಗಳ ಕಾಲಘಟ್ಟದಲ್ಲಿ ಇಬ್ಬರು ಎಲ್ಲವನ್ನೂ ಒಪ್ಪಿಕೊಂಡಿದ್ದಾರೆ. ಬಹಳ ಸರಸಲ್ಲಾಪದಲ್ಲಿ ಗುರು ಹಿರಿಯರು ಮೊದಲಿಗೆ ವಿರೋಧಿಸಿದರೂ ಕೂಡ ಮತ್ತೆ ಮಗ ಬೇಕು ಮಗಳು ಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ವಿವಾಹಕ್ಕೆ ಒಪ್ಪಿಕೊಂಡಿದ್ದಾರೆ. ವಿವಾಹ ಆಗಿದೆ. ವಿವಾಹದ ಪ್ರತಿಫಲವಾಗಿ 2 ಗಂಡು ಮಕ್ಕಳನ್ನು ಪಡೆದಿದ್ದಾರೆ.
ಸುಂದರವಾಗಿರ್ತಕ್ಕಂತಹ ಪ್ರಭಂಕರ ಮತ್ತು ಶುಭಂಕರ ಅನ್ನುವಂಥ 2 ಮಕ್ಕಳು. ಸೋಮಶರ್ಮನ ಮಡದಿ ಅಗ್ನಿಲಾದೇವಿ ಮನೆಯಲ್ಲಿ ಸುಂದರವಾಗಿರ್ತಕ್ಕಂಥ ಕಾಲಗಳನ್ನು ಕಳೀತಾ ಇರ್ತಾರೆ. ಸೋಮಶರ್ಮನ ತಂದೆ ಕಾಲವಾಗಿ ಕೆಲವು ವರ್ಷ ಸಂದಿದೆ. ಬ್ರಾಹ್ಮಣದ ಸಂಪ್ರೀತಿಯಂತೆ ವರ್ಷಕ್ಕೊಂದು ಸಾರಿ ಶ್ರಾದ್ದ ಕಾರ್ಯಕ್ರಮವನ್ನು ಮಾಡಬೇಕು. ಊರ ಎಲ್ಲ ಬ್ರಾಹ್ಮಣ ಕುಲದವರಿಗೆ ಬರಲಿಕ್ಕೆ ಹೇಳಿದ್ದಾನೆ ಸೋಮಶರ್ಮ. ಮನೆಯಲ್ಲಿ ಬೇಕಾದಂತಹ ಕೈಂಕರ್ಯಗಳು, ಬೇಕಾದಂಥ ವಿಧಿವಿಧಾನಗಳೆಲ್ಲವೂ ನಡೆದಿದ್ದಾವೆ. ಬಳಿಕ ಪಕ್ಕದಲ್ಲಿರ್ತಕ್ಕಂಥ ನದಿಗೆ ಹೋಗಿ ಅಲ್ಲಿ ಅದನ್ನು ತರ್ಪಣೆ ಕೊಟ್ಟು ಬಂದ ಮೇಲೆ ಅದೇ ಮನೆಯಲ್ಲಿ ಎಲ್ಲರೂ ಕುಳಿತು ಮಂತ್ರಘೋಷಗಳನ್ನು ಹೇಳುತ್ತಾ ಮತ್ತೆ ಊಟವನ್ನು ಮಾಡುವುದು, ಶ್ರಾದ್ದದ ಊಟವನ್ನು ಮಾಡುವುದು. ಇದು ಧರ್ಮ, ಇದು ಕ್ರಮ. ಅಗ್ನಿಲಿ ಬಂದಂತಹ ಎಲ್ಲ ಅತಿಥಿಗಳಿಗೆ ಅಡಿಗೆಯನ್ನು ಮಾಡುವಂತಹ ನಿರತಲಾಗಿದ್ದಾಳೆ. ಇವರು ಮನೆಯೆಲ್ಲ ಕೆಲಸವನ್ನು ಮುಗಿಸಿಕೊಂಡಿದ್ದಾರೆ. ಅತ್ತ ನದಿಯ ಕಡೆ ಹೋಗಿದ್ದಾರೆ. ನದಿಯಲ್ಲಿ ಎಲ್ಲ ನೈದಿಯ ಕೈಂಕರ್ಯಗಳನ್ನು ಮುಗಿಸಿಕೊಂಡು ಹೊರಡಲು ಅನುವಾಗಬೇಕು. ಇವಳು ಇಲ್ಲಿ ಮನೆಯಲ್ಲಿ ಅಡಿಗೆಯನ್ನು ತಯಾರು ಮಾಡಿ ಅವರು ಬರುವ ನಿರೀಕ್ಷೆಯಲ್ಲಿ ಇದ್ದಾಳೆ. ಆಗ ವರದತ್ತ ಜಿನಮುನಿ ಗಿರಿನಗರದಿ ಅಂದು ಚರಿಸಿ ಮಾಸಿಕ ಪಾರಣಿಯ ಜಿನಮುನಿ ಗಿರಿನಗರದಿ ಅಂದು ಚರಿಸಿ ಮಾಸಿಕ ಪಾರಣಿಯ ಪಾರಣಿಯ ವಿರಸಲಗ್ನಿಲೆ ಗೇಹದಿದಿರಲು ನಿಂದರು ಪರಮ ಪಾವನ ಮುನಿರಾಯ ಪಾರಣಿಯ ವಿರಸಲಗ್ನಿಲೆ ಗೇಹದಿದಿರಲು ನಿಂದರು ಪರಮ ಪಾವನ ಮುನಿರಾಯ ವರದತ್ತಾಚಿನ ಮುನಿ ಪಕ್ಕದಲ್ಲಿರ್ತಕ್ಕಂತಹ ಗಿರಿ ಎಂಬಂತಹ ಪರ್ವತದಲ್ಲಿ ವರದತ್ತ ಮುನಿ ಮಹಾರಾಜರು 1 ತಿಂಗಳು ಉಪವಾಸವನ್ನು ಮಾಡಿ ಬಳಿಕ ಆಹಾರಕ್ಕಾಗಿ ನಗರಕ್ಕೆ ಅಂದರೆ ಊರಿಗೆ ಬಂದಿದ್ದಾರೆ. ಆ ಕಾಲದಲ್ಲಿ ಪಾರಣೆಗೆ ಅಂದರೆ ಆಹಾರಕ್ಕೆ ಬರುವ ಕ್ರಮ, ಚರ್ಯೆಗೆ ಬರುವ ಕ್ರಮ ಹೇಗೆ ಅಂದರೆ ನಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದು. ಅವರು ಬರುವ ಸೂಚನೆ ಇರತಂತಹ ಎಲ್ಲ ಜೈನರ ಮನೆಯಲ್ಲಿಯೂ ಕೂಡ ಮುನಿಗಳಿಗೆ ತಾವು ಏನು ಆಹಾರವನ್ನು ಸ್ವೀಕರಿಸ್ತೇವೋ ಅದೇ ರೀತಿ ಶುದ್ಧಾಹಾರವನ್ನು ಮಾಡಿ ಮನೆಯ ಮುಂದೆ ನಿಂತುಕೊಂಡು ಅವರನ್ನು ಆಹ್ವಾನಿಸ್ತಾರೆ. ಯಾರಿಗೆ ಪುಣ್ಯ ಸಂಪನ್ನತೆ ಇದೆಯೋ ಇಬ್ಬರಿಗೂ ಪುಣ್ಯ ಸಂಪನ್ನತೆ ಬೇಕು. ಆಹಾರ ತಗೊಳ್ಳುವಂತಹ ಮುನಿಗಳಿಗೂ ಪುಣ್ಯ ಬೇಕು, ಅದೇ ರೀತಿ ಕೊಡುವವರಿಗೂ ಪುಣ್ಯ ಬೇಕು. ಎಲ್ಲಿ ಪುಣ್ಯಗಳು ಸೇರ್ತವೋ ಅವರ ಮನೆಯಲ್ಲಿ ಆಹಾರವನ್ನು ಸ್ವೀಕರಿಸ್ತಾರೆ. ಮುನಿಗಳು ನಡ್ತಾ ನಡ್ತಾ ಮುಂದೆ ಬರ್ತಾ ಇದ್ದಾರೆ. ತಾನು ಹುಟ್ಟಿದ್ದು ಜೈನ ಕುಲದಲ್ಲಿ ಅನ್ನುವಂತಹ ಒಂದು ಆ ಪಕ್ವತೆ ಆ ಅಗ್ನಿಲೆಯ ಮನದೊಳಗಿದೆ. ಆಕೆ ಹೊರಗೆ ಬಂದು ಬಾಗಿಲಲ್ಲಿ ಶ್ರಾದ್ದದ ತರ್ಪಣೆ ಕೊಡಲಿಕ್ಕೆ ಹೋದವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ನೋಡುವ ದೃಷ್ಟಿಗೆ ಕಂಡದ್ದು ಜಿನಮುನಿ. ಆಗ ಬಹಳ ಸಂತೋಷ ಪಡ್ತಾಳೆ. ಇದು ನನ್ನ ಭಾಗ್ಯ, ಮನೆಯಲ್ಲಿ ಮಾಡಿದ ಅಡಿಗೆ ಇದೆ, ನಾನು ಜೈನ ಕುಲದವಳು, ಮಹಾಮುನಿವರ್ಯರು ಬರ್ತಾ ಇದ್ದಾರೆ. ಸೀದಾ ಹೋಗಿ ಅವರಿಗೆ ಅಡ್ಡ ಬೀಳ್ತಾಳೆ. ಅಡ್ಡ ಬಿದ್ದು ಹೇಳ್ತಾಳೆ, ಸ್ವಾಮಿ, ನನ್ನ ಸತ್ಯವನ್ನು ಮೊದಲು ಹೇಳ್ತೇನೆ, ಮತ್ತೆ ನೀವು ಆಹಾರವನ್ನು ಸ್ವೀಕರಿಸಬೇಕು. ನಾನು ನಿಜವಾಗಿ ಜೈನ ಕುಲದವಳು, ಆದರೆ ನಾನು ಬಂದದ್ದು ಮಾತ್ರ ವಿಪ್ರ ಕುಲಕ್ಕೆ, ಅಂದರೆ ಬ್ರಾಹ್ಮಣ ಕುಲೋತ್ತಮನನ್ನು ಮದುವೆ ಆಗಿದ್ದೇನೆ. ನನಗೆ ಎಲ್ಲ ಆಹಾರ ಕೊಡುವಂಥ ಪ್ರಕ್ರಿಯೆಗಳು, ಕ್ರಿಯೆಗಳು, ನಮ್ಮದ ಭಕ್ತಿಗಳನ್ನು ಮಾಡುವಂಥ ಕ್ರಮ ಗೊತ್ತು. ಶುದ್ಧವಾಗಿರ್ತಕ್ಕಂಥ ಆಹಾರ ಇದೆ, ಶುದ್ಧವಾಗಿರ್ತಕ್ಕಂಥ ಮನಸ್ಸಿದೆ, ಶುದ್ಧವಾಗಿರ್ತಕ್ಕಂಥ ಮನೆ ಇದೆ ನಮ್ಮದು, ಬಂದು ಆಹಾರವನ್ನು ಸ್ವೀಕರಿಸಬೇಕು ಅಂತ ಭಿನ್ನವಿಸಿಕೊಳ್ತಾಳೆ. ಸುಜ್ಞಾನ ಸಂಪನ್ನೆಯಾಗಿರ್ತಕ್ಕಂಥ ವರದತ್ತ ಮುನಿಗಳಿಗೆ ಈಕೆಯ ಸಮ್ಯಕ್ತು ಅರ್ಥ ಆಗ್ತದೆ. ಆವಾಗ ಎಣಿಸ್ತಾರೆ, ಇದು ಒಳ್ಳೆಯ ಮನೆ, ಇದು ಸುಸೂತ್ರವಾಗಿರ್ತಕ್ಕಂತಹ ಕಾಲ ಅಂತ ಹೇಳಿ ಆಕೆಯ ಮನೆಯ ಒಳಗೆ ಬರ್ತಾರೆ. ಆಕೆಯ ಮನವಚನ ಕಾಯ ಶುದ್ಧಿಯಿಂದ ಅವರಿಗೆ ಆಹಾರವನ್ನು ಕೊಡ್ತಾಳೆ. ಬಹಳ ಪ್ರೀತಿಯಿಂದ ಬಹಳ ಭಕ್ತಿಯಿಂದ ಕೊಟ್ಟಿರ್ತಕ್ಕಂಥ ಆಹಾರವನ್ನು ಅಷ್ಟೇ ತನ್ಮತೆಯಿಂದ ಆಹಾರವನ್ನು ಸ್ವೀಕರಿಸ್ತಾರೆ. ಸ್ವೀಕರಿಸಿದ ನಂತರ ಆಕೆ ಅವರಿಗೆ ಪಿಂಚಿಯನ್ನು ಧಾರಣೆ ಮಾಡ್ತಾಳೆ. ಅವಳಿಗೆ ಆಶೀರ್ವಾದವನ್ನು ಮಾಡಿ, ನಿನಗೆ ಧರ್ಮವೃದ್ಧಿಯಾಗಲಿ, ನಿನ್ನ ಪುತ್ರದ್ವಯರು ಕೂಡ ಇನ್ನು ಮುಂದಕ್ಕೆ ಈ ಪ್ರಪಂಚದಲ್ಲಿ ಉನ್ನತ ಮಟ್ಟಕ್ಕೆ, ಶ್ರೇಷ್ಠರ ಮಟ್ಟಕ್ಕೆ ಬೆಳೆಯಲಿ, ನೀನು ಜೈನಳಾಗಿ ಹುಟ್ಟಿದವಳು, ನಿನಗೆ ಅಂತ್ಯ ಜೈನ ಧರ್ಮದಲ್ಲೇ ಬೆಳೆಯಲಿ ಅನ್ನುವಂತಹ ಆಶೀರ್ವಾದ ಮಾಡಿ ಹೊರಗೆ ಬರ್ತಾರೆ.
ಮನೆಯಿಂದ ಹೊರಗೆ ಬರುವಾಗ ಅಲ್ಲಿ ತರ್ಪಣ ಕೊಟ್ಟು ನದಿ ತೀರದಿಂದ ಹಿಂದಿರುಗಿದಂತಹ ಆ ವಿಪ್ರರೆಲ್ಲರೂ ಕೂಡ ಈ ಕಡೆ ನೋಡ್ತಾರೆ. ನೋಡಿದಾಗ ಮುನಿ ಪಾರಣಿ ಪಡೆದು ಸಾಗುವ ಘನತೆ ಕಾಣುತ್ತ ಬರುವ ವಿಪ್ರರು ಮನದಿ ಸಂಶಯ ಮಾಡಿ ಶರ್ಮನ ಕೆಳಗೆ ಪ್ರಶ್ನಿಸಲ ಕನಲಿ ಶರ್ಮನು ಸತಿಯ ಕೇಳಲು ವನಿತೆ ಸತ್ಯವನರುಹೆ ನಿಂದಿಸಿ ಕ್ಷಣದಿ ವಿಪ್ರರು ಸಾಗಿದರು ಭೋಜನವ ಧಿಕ್ಕರಿಸಿ. ಕನಲಿ ಶರ್ಮನು ಸತಿಯ ಕೇಳಲು ವನಿತೆ ಸತ್ಯವನರುಹೆ ನಿಂದಿಸಿ ಕ್ಷಣದಿ ವಿಪ್ರರು ಸಾಗಿದರು ಭೋಜನವ ಧಿಕ್ಕರಿಸಿ. ಯಾವಾಗ ನಿಗ್ರಂಥ ಮುನಿಗಳು ಬಾಗಿಲಿಂದ ಹೊರಗೆ ಬರುವುದನ್ನು ವಿಪ್ರಕುಲೋತ್ತಮರು ನೋಡಿದರು, ಕೆಂಡಮಂಡಲವಾದರು ಅವರು. ಯಾಕೆ? ನಮಗೆ ಮಾಡಿರ್ತಕ್ಕಂತಹ ಅನ್ನಾಹಾರವನ್ನು ಆತ ಪುಂಜಿಸಿದ್ದಾನೆ, ಅದರ ಎಂಜಲನ್ನು ನಾವು ತಿನ್ನಬೇಕೇ. ಆದ್ದರಿಂದ ಸೋಮಶರ್ಮನಿಗೆ ಬೈತಾರೆ, ನಮ್ಮನ್ನು ಮಾನಹರಣ ಮಾಡುವುದಕ್ಕೋಸ್ಕರ ಇವತ್ತು ನೀನು ಆಹ್ವಾನಿಸಿದ್ದಿ, ನಾವು ಇನ್ನೊಂದು ಕಡೆಗೆ ಬೇರೆ ಪೂಜೆಗೆ ಹೋಗಬೇಕು ಅಂತ ಹೇಳಿದಾಗ, ಇಲ್ಲ ನನ್ನ ತಂದೆಯ ಶ್ರಾದ್ದಕ್ಕೆ ನೀವು ಬರಲೇಬೇಕು ಅಂತ ಮತ್ತೆ ಮತ್ತೆ ನೀನು ಜನ ಕಳುಹಿಸಿ ನಮ್ಮನ್ನು ಆಹ್ವಾನಿಸಿದ್ದು ನಮ್ಮ ಮರ್ಯಾದೆ ತೆಗಲಿಕ್ಕೋಸ್ಕರವೇ. ಆದ್ದರಿಂದ ಇದೋ ನೋಡು, ಈ ಎಲ್ಲ ಶಾಪಗಳು ಕೂಡ ನಾವು ವಿಪ್ರಕುಲೋತ್ತಮರು ಬ್ರಾಹ್ಮಣೋತ್ತಮರು, ನಾವು ಹಸಿದ ಹೊಟ್ಟೆಯಲ್ಲಿ ನಿನಗೆ ಶಾಪವನ್ನು ಕೊಡ್ತಿದ್ದೇವೆ, ನೀನು ಅನುಭವಿಸಬೇಕು. ಆದ್ದರಿಂದ ನಾವ್ಯಾರೂ ಕೂಡ ಅನ್ನಾಹಾರವನ್ನು ಸ್ವೀಕರಿಸುವುದಿಲ್ಲ, ನಾವು ಇಲ್ಲಿಂದ ಹೊರಟು ಹೋಗ್ತೇವೆ ಅಂತೇಳಿ ಮಾಡಿದಂತಹ ಅಡಿಗೆಯನ್ನು, ಆ ಶ್ರಾದ್ದಕ್ಕೆ ಮಾಡಿರ್ತಕ್ಕಂಥ ಊಟವನ್ನು ಎಲ್ಲವನ್ನು ತ್ಯಜಿಸಿ ಹೊರಟೇ ಹೋಗಿಬಿಡ್ತಾರೆ. ಪತಿಯ ಆಜ್ಞೆಯ ಮೀರಿ ಆಜ್ಞೆಯತಿಗೆ ಪಾರಣೆ ಇತ್ತು. ಈ ದಿನ ಕ್ಷಿತಿಯೊಳೆನ್ನ ಮಾನ ಗೌರವವ ಹತ್ಯೆಗೈದೆ. ಪತಿತೆ ನಾನಿಗೆ ಮುಂದಿಗೆ ಹದಿ ಹಿತದಿ ಉಳಿಸಲು ಊರಿ ಪಾಪಿಡಿ ಸುತರ ಸಹಿತದಲ್ಲಿ ಸಾಗು ಮುನಿವೆಡೆ ಮತಿವಿಹೀನೆ ಎನ್ನುತ್ತಾದ. ಛೀ, ಎಂತಹ ಅವಮಾನ ಮಾಡಿದೆ ನನ್ನ ಮಡದಿಯಾಗಿ ನೀನು. ನೇರವಾಗಿ ಬಂದಿರತಕ್ಕಂಥ ಸೋಮಶರ್ಮ ತನ್ನ ಮಡದಿ ಆಗಿರ್ತಕ್ಕಂಥ ಅಗ್ನಿಯ ಮೇಲೆ ಪ್ರಹಾರವನ್ನು ಮಾಡ್ತಾನೆ. ಎಷ್ಟು ಒಳ್ಳೆಯ ಕೆಲಸ! ನಾವು ಗೃಹ ಪ್ರವೇಶ ಮಾಡುವುದು ಶ್ರೇಷ್ಠವಾಗಿರ್ತಕ್ಕಂಥದ್ದಲ್ಲ, ನಾವು ಮದುವೆ ಮಾಡುವಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದಲ್ಲ. ಯಜ್ಞ ಯಾಗಾದಿಗಳಿಗಿಂತಲೂ ನಮಗೆ ಶ್ರೇಷ್ಠ, ನಮ್ಮ ಕುಲಕ್ಕೆ ಶ್ರೇಷ್ಠ ಏನಾದರೂ ಇದ್ದರೆ ನಮ್ಮ ಹಿರಿಯರಿಗೆ ನಾವು ಶ್ರಾದ್ದ ಮಾಡುವಂಥದ್ದು. ಅಂಥದ್ದಕ್ಕೆ ನಾನು ಎಷ್ಟು ಕುಲಪುರೋಹಿತರನ್ನೆಲ್ಲ ಕರೆಸಿದ್ದೆ, ಎಷ್ಟು ಉತ್ತಮ ಬ್ರಾಹ್ಮಣರನ್ನು ಕರೆಸಿದ್ದೆ, ಎಷ್ಟು ಪ್ರಾಜ್ಞರನ್ನೆಲ್ಲ ಕರೆಸಿದ್ದೆ. ಏನು ಮಾಡಿದೆ ನೀನು? ನನ್ನನ್ನು ಮಾನಹರಣ ಮಾಡಿದೆ ನೀನು. ಅವರೆಲ್ಲರೂ ಅನ್ನ ನೀರನ್ನು ಬಿಟ್ಟು ಹಸಿವಿನ ನನಗೆ ಕೊಟ್ಟಿರ್ತಕ್ಕಂಥ ಶಾಪದಲ್ಲಿ ನಾನು ಅನುಭವಿಸಬೇಕಾ ಅಂತ ಕೋಪೋದ್ರಿಕ್ತನಾಗಿರ್ತಕ್ಕಂಥ ಸೋಮಶರ್ಮ ಏನು ಮಾಡ್ತಾನೆ? ಅಗ್ನಿಗೆ ಪ್ರಹಾರ ಮಾಡ್ತಾನೆ, ಹೊಡೆದು ಬಡಿತಾನೆ. ಅಷ್ಟು ಮಾತ್ರವಲ್ಲದೆ ಮಕ್ಕಳಿಬ್ಬರನ್ನು ಕರೆದುಕೊಂಡು ಯಾರಿಗೆ ಆ ಬೆತ್ತಲೆ ಮುನಿಗೆ ಆಹಾರ ಕೊಟ್ಟಿದ್ದೋ ಹೋಗವನಲ್ಲಿಗೆ ಅಂತೇಳಿ ಅಟ್ಟುತ್ತಾಳೆ. ಅಲ್ಲಿಗೆ ಏನು ಮಾಡಲು ಸಾಧ್ಯ? ಅವತ್ತು ಅಪ್ಪ ಅಮ್ಮ ಕಿವಿಗೆ ಬಾಯಿ ಕೊಟ್ಟು ಹೇಳಿದರು, ಮಗಳೇ ಬೇಡ ಪ್ರೇಮ ವಿವಾಹ, ಹೇಳಿದರೆ ಕೇಳು, ದಿನ ಇಂದಿದ್ದಾಗೆ ನಾಳೆ ಇರುವುದಿಲ್ಲ, ಧರ್ಮಗಳು ಬೇರೆ ಆದಾಗ ಭಾವನೆಗಳು ಬೇರೆ ಬರ್ತವೆ. ಎಲ್ಲವನ್ನು ಧಿಕ್ಕರಿಸಿ ನನ್ನ ಸೋಮಶರ್ಮ ನನ್ನನ್ನು ಹಾಗೆ ಮಾಡುವುದಿಲ್ಲ, ಎಲ್ಲವನ್ನು ಸಹಿಸಿಕೊಂಡು ಬಂದ ಇವತ್ತು ಎಂತಹ ಪರಿಸ್ಥಿತಿ ನನಗೆ ಬಂದಿತು ಅಂತ ಹೇಳಿ ಭಾವಿಸಿದಂತಹ ಅಗ್ನಿಲೆ ಏನು ಮಾಡೋದು? ಪತಿಯ ಆಜ್ಞೆ ಅಲ್ವೇ? ಜನುಮದಾತನೇ ಶ್ರೇಷ್ಠ ಎನ್ನುವ ನುಡಿಯು ಸತ್ಯ ತನಯರಿಗೆ ಬಾಳಿನಲಿ. ಜನುಮದಾತನೇ ಶ್ರೇಷ್ಠ ಎನ್ನುವ ನುಡಿಯು ಸತ್ಯ ತನಯರಿಗೆ ಬಾಳಿನಲಿ. ಜನುಮವಿತ್ತಿಹ ಮಾತಿಗಿಣೆ ಇಲ್ಲ ಅಧಿಕಳು
ಜನುಮವಿತ್ತಿಹ ಮಾತಿಗೆಣೆಯಿಲ್ಲ ಅಧಿಕಳು ಜಿನವಾಣಿ ಧರ್ಮದಲ್ಲಿ ಜನಕ ಜನುಮದಾತನೆ ಶ್ರೇಷ್ಠ ಸೋಮಶರ್ಮನ ಮಡದಿಯಾಗಿರ್ತಕ್ಕಂತಹ ಅಗ್ನಿಲೆಯು ಮನಸ್ಸಿನಲ್ಲಿ ಭಾವನೆಗಳನ್ನು ಮಾಡ್ತಾಳೆ. ನಿಜವಾಗಿಯೂ ನಮಗೆ ಜನ್ಮದಾತೆ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ಸಂಬಂಧ ಇಲ್ಲ. ಜನ್ಮದಾತೆ ಈ ಕರ್ಮಭೂಮಿಯಲ್ಲಿ ಬಹಳ ಉತ್ಕೃಷ್ಟಳು. ಆದರೆ ನಮಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿರ್ತಕ್ಕಂಥ ನಮ್ಮ ಪಿತೃಶ್ರೀ ಇದ್ದಾನಲ್ಲ, ಜನ್ಮದಾತ, ಒಂದು ಹೆಜ್ಜೆ ಆತನೂ ಅಮ್ಮನಿಗಿಂತ ಮಿಗಿಲು ಅನ್ನುವುದನ್ನು ಭಾವನೆ ಮಾಡಿ ಅವೆಲ್ಲವನ್ನ ಧಿಕ್ಕರಿಸಿ ಬಂದದ್ದರ ಫಲವಾಗಿ ಇನ್ನು ನನಗೆ ನನ್ನ ಜೈನ ಮುನಿ, ನಾನು ಜೈನ ಕುಲದಲ್ಲಿ ಹುಟ್ಟಿದವಳು, ನನ್ನ ಮುನಿ ಪುಂಗವರಿಗೆ ನಾನು ಕೊಟ್ಟ ಆಹಾರಕ್ಕೆ ನನಗೆ ಇಂದು ಆಹಾರವಿಲ್ಲದಾಯ್ತಲ್ಲ ಅಂದೆಲ್ಲ ಭಾವನೆಯನ್ನು ಮಾಡಿ ಏನು ಮಾಡೋಣ, ಒದ್ದು ಹೊರಗೆ ಹಾಕಿದ್ದಾನೆ. 2 ಮಕ್ಕಳನ್ನು, 7ರ ಹರೆಯದ ಶುಭಂಕರನನ್ನ, 5ರ ಹರೆಯದ ಪ್ರಭಂಕರನ 2 ಕೈಗಳಲ್ಲಿ ಕಟ್ಟಿಕೊಂಡು ಹೊರಡ್ತಾಳೆ. ಎಲ್ಲಿಗೆ ಹೋಗೋದು? ಯಾವುದಕ್ಕೂ ಒಂದು ಸರಿ ಆ ಗಿರಿಗೆ ತಲುಪಿ ಆ ಮುನಿಗಳಲ್ಲಿ ಅರುಹೋಣ, ಅವರ ಆಶೀರ್ವಾದವನ್ನು ಪಡೆಯೋಣ, ಮತ್ತೇನಾಗ್ತದೆ ನೋಡೋಣ ಅಂತ ಮುಂದೆ ಹೋಗ್ತಾಳೆ. ಬಂದದ್ದೆಲ್ಲಿಗೆ? ದೇವಧ್ಯಾನದಿ ಕುಳಿತ ಮುನಿಪಗೆ ದೇವಿ ಅಗ್ನಿಲೆ ಸುತರ ಸಹಿತದಲ್ಲಿ ದೇವಿ ಅಗ್ನಿಲೆ ಸುತರ ಸಹಿತದಲ್ಲಿ ಭಾವ ಶುದ್ಧದಿ ಎರಗೆ ಹರಸುತ್ತ ಭವ್ಯಾತ್ಮರಂದು ಕುವರಿ ಬಂದೆಯ ಅರಿತೆ ಕಥನವ ಕುವರಿ ಬಂದೆಯ ಅರಿತೆ ಕಥನವ ತವ ದುರಿತಾವು ಕಳೆವ ಕಾಲವು ಸವನಿಸಿ ಹುದಿತಾಳು ಶಾಂತಿಯ ತಾಳು ಭವದಿ ನಿಜವು ಕುವರಿ ಬಂದೆಯ ಅರಿತೆ ಕಥನವ ಕುವರಿ ಬಂದೆಯ ಭಾರವಾದ ಹೆಜ್ಜೆಯನ್ನು ಹಾಕುತ್ತಾ 2 ಕೈಯಲ್ಲಿ ಭಾರವಾಗಿರ್ತಕ್ಕಂಥ ಮಕ್ಕಳನ್ನು ಹೊತ್ತುಕೊಂಡು ಮನಸ್ಸೆಲ್ಲ ಭಾರ ಆಗಿದೆ, ಇದು ಹಗುರ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಚಿಂತನೆ ಮಾಡಿರ್ತಕ್ಕಂಥ ಅಗ್ನಿಲೆ ಮನೆಯಿಂದ ಹೊರಟು ಬರ್ತಾಳೆ. ಬರುವಾಗ ಒಬ್ಬಾಕೆ ನಾಗಿನಿ ಸಿಗ್ತಾಳೆ. ಅವಳ ಹತ್ರ ಕೇಳ್ತಾಳೆ, ಇಲ್ಲಿ ಆಗೊಬ್ಬರು ಮುನಿಗಳು ಹೋದರಲ್ಲ, ಆ ಗಿರಿಯತ್ತ ತೆರಳಿದರು ಅನ್ನುವಂಥದ್ದು ವಿಚಾರ ಗೊತ್ತಿದೆ, ಅತ್ತ ಹೋಗುವ ದಾರಿ ಎತ್ತ ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಅಯ್ಯೋ ಅಮ್ಮ, ಅಲ್ಲಿ ಮೃಗಗಳಿದ್ದಾವೆ, ಪ್ರಾಣಿ ಪಶು ಪಕ್ಷಿಗಳಿದ್ದಾವೆ, ಅದರೆಡೆಯಲ್ಲಿ ಆ ಮುನಿಗಳಿಗೆ ಮಾತ್ರ ಸಾಧ್ಯ ಬದುಕಲು, ನೀನು ಹೋಗಬೇಡ, ನೀನು ಬ್ರಾಹ್ಮಣ ಕುಲದವಳು, ಎಷ್ಟು ಚಂದ ಇದ್ದಿ ನೀನು, ನಿನ್ನ ಅಂದವನ್ನು ಹಾಳು ಮಾಡಿಕೊಳ್ತೀಯಾ ಅಂತ ಕೇಳ್ತಾರೆ. ಆವಾಗ ಅವಳು ಹೇಳ್ತಾಳೆ, ಅಂದ ಚಂದವನ್ನೆಲ್ಲ ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ, ನಾನೀಗ ಮುನಿಪುಂಗವರ ದರ್ಶನವನ್ನು ಮಾಡಬೇಕು ಅಂತ ಕೇಳಿದಾಗ ಮತ್ತೆ ಭಿನ್ನವಿಸಿಕೊಂಡಾಗ ದಾರಿ ತೋರಿಸ್ತಾಳೆ. ನೇರವಾಗಿ ಮಕ್ಕಳನ್ನು ಕರೆದುಕೊಂಡು ವರದತ್ತ ಮುನಿಗಳ ಬಳಿಗೆ ಬಂದಿದ್ದಾಳೆ. ಪಂಚಾಂಗ ನಮಸ್ಕಾರವನ್ನು ಮಾಡಿದ್ದಾಳೆ. ತಲೆ ಎತ್ತಿ ನೋಡುವಾಗ ಧ್ಯಾನಮಗ್ನರಾಗಿರ್ತಕ್ಕಂಥ ತ್ರಿಕಾಲ ಜ್ಞಾನ ಸಂಪನ್ನರಾಗಿರ್ತಕ್ಕಂತಹ ವರದತ್ತ ಮುನಿಗಳಿಗೆ ಎಲ್ಲವೂ ಅರ್ಥ ಆಗ್ತದೆ. ಇವಳು ಹೇಳಲಿಕ್ಕೆ ಆರಂಭಿಸಿದಾಗ, ನೀನು ಹೇಳುವ ಅವಶ್ಯಕತೆ ಇಲ್ಲ, ನನಗೆಲ್ಲವೂ ಅರ್ಥ ಆಗಿದೆ, ಅವರವರ ಕರ್ಮವರವರನ್ನು ಬಾಧಿಸ್ತದೆ, ನೀನೇನು ಚಿಂತೆ ಮಾಡಬೇಡ, ಆದರೆ ನೀನು ಬಂದದ್ದು ತಪ್ಪು, ಹೆಣ್ಣಾದವಳು ನೀನು
ಕಷ್ಟ ಆದರೂ ಪರವಾಗಿಲ್ಲ, ಸಹಿಸಿಕೊಂಡು ನಿನ್ನ ಗಂಡನ ಮನೆಯಲ್ಲಿ ಇರಬೇಕಾಗ್ತದೆ. ಆದ್ದರಿಂದ ಮಕ್ಕಳಿದ್ದಾವಲ್ಲ, ಮನೆಗೆ ಹೋಗು ಅಂತ ಹೇಳ್ತಾಳೆ. ಮುನಿಗಳ ಮಾತನ್ನು ಕೇಳಿರ್ತಕ್ಕಂತಹ ಅಗ್ನಿ ಹೇಳ್ತಾಳೆ, ನಾನು ಹೋಗೋದಿಲ್ಲ, ನನಗೆ ದೀಕ್ಷೆಯನ್ನು ಕೊಡಿ, ನಾನು ಆರಿಕೆ ಆಗಬೇಕು ಅಂತ ಹೇಳ್ತಾಳೆ. ಆವಾಗ ಇದು ಆರಿಕೆ ಆಗುವ ಕಾಲ ಸನ್ನಿಹಿತವಾಗಲಿಲ್ಲ. ಅದು ಎಡಬಲಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ, ಅವರಿಗೊಂದು ವ್ಯವಸ್ಥೆ ಆಗಬೇಕಲ್ವೇ, ಅದ ನಂತರ ನಿನಗೆ ದೀಕ್ಷೆ ಆಗ್ತದೆ. ಈಗ ನೀನು ಹೊರಟು ಹೋಗಬೇಕು. ನೀನು ಮುನಿಗಳಿಗೆ ಆಹಾರವನ್ನು ಕೊಟ್ಟಿದ್ದಿ, ಆ ಪುಣ್ಯ ನಿನ್ನನ್ನು ಕಾಡ್ತಾ ಇದೆ, ಅಥವಾ ನಿನ್ನನ್ನು ಕಾಪಾಡ್ತಾ ಇದೆ, ನೀನು ಹೊರಟು ಹೋಗು, ಸೀದವಾಗಿ ಮನೆಗೆ ಹೋಗು ಅಂತ ಹೇಳ್ತಾರೆ. ಸರಿ, ಏನು ಮಾಡೋದು? ನಾನು ಜೈನ ಮುನಿಗಳಿಗೆ ಮಾತಿಗೆ ಗೌರವ ಕೊಡಬೇಕಲ್ಲ. ಎರಡೂ ಮಕ್ಕಳನ್ನು ಹೊತ್ತುಕೊಂಡು ಬರ್ತಾಳೆ. ಬರ್ತಾ ಇರುವಾಗ ಮಠ ಬಿಸಿಲು, ಯಾಕೆ ಊಟದ ಸಮಯ ಅಲ್ವಾ. ಇವಳು ಊಟ ಮಾಡಲಿಲ್ಲ, ಮಕ್ಕಳಿಗೂ ಊಟ ಕೊಡಲಿಲ್ಲ. ಬರ್ತಾ 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 ನೆರಳಿಲ್ಲ. ನೋಡ್ತಾಳೆ, ಒಂದು ಮಾವಿನ ಮರ ಕಾಣ್ತಾ ಉಂಟು, ಅದರ ಬುಡಕ್ಕೆ ಬಂದು ಸ್ವಲ್ಪ ಸಾವರಿಸಿಕೊಳ್ಳೋಣ ಅಂತ ನಿಲ್ತಾಳೆ. ಆವಾಗ ಎರಡನೇ ಮಗ ಸಣ್ಣವನು, ಅಮ್ಮ ನನಗೆ ನೀರಡಿಕೆ ಆಗ್ತದೆ ಅಂತ ಹೇಳ್ತಾನೆ. ಅಬ್ಬಾ, ತಾಯಿಯಾದವಳಿಗೆ ಮಧ್ಯಾಹ್ನ ಊಟ ಕೊಡ್ಲಿಕ್ಕಾಗಲಿಲ್ಲ, ಮಗು ಬಾಯಾರಿಕೆ ಆಗ್ತದೆ, ನೀರಡಿಕೆ ಆಗ್ತದೆ, ನೀರು ಕೊಡಲಿಕ್ಕೆ ನನ್ನ ಕೈಯಲ್ಲಿ ನೀರಿಲ್ಲ, ನಾನೆಂತಹ ದೌರ್ಭಾಗ್ಯ, ಇಂತಹ ಅಮ್ಮ ಈ ಭೂಮಿಯ ಮೇಲೆ ಬದುಕಬೇಕೇ ಅಂತ ಚಿಂತನೆಯನ್ನು ಮಾಡ್ತಾಳೆ. ಕಂದ, ನೀವಿಬ್ಬರು ಒಂದಿಷ್ಟು ಕಾಲ ಇಲ್ಲಿರಿ, ನೋಡಿಕೊಂಡು ಬರ್ತೇನೆ ಅಂತ ಸ್ವಲ್ಪ ಮುಂದೆ ಹೋಗ್ತಾಳೆ. ಒಂದು ಕೆರೆ ಕಾಣ್ತದೆ. ಹೇಗೆ ಜೀವನದಲ್ಲಿ ಇವಳು ಬರಡಾಗಿದ್ದಾಳೋ ಹಾಗೆ ಆ ಕೆರೆ ಕೂಡ ಬರಡಾಗಿದೆ, ಒಂದು ಹನಿ ನೀರಿಲ್ಲ. ಕೆರೆಯನ್ನು ನೋಡಿ ಕೈ ಮುಗಿತಾಳೆ. ಅಬ್ಬಾ, ಎಂತಹ ನಿನ್ನ ಜೀವನ ನನ್ನ ಜೀವನ ಎರಡು ಒಂದೇ ಆಯ್ತಲ್ಲ ಅಂತೇಳಿ ಕಣ್ಣು ಮುಚ್ಚಿ ವರದತ್ತ ಮುನಿಗಳನ್ನು ಒಂದ್ಸರಿ ನೆನೆಸಿಕೊಳ್ತಾಳೆ. ಪಂಚನಮೋಕಾರ ಮಂತ್ರವನ್ನು ಹೇಳಿದ ಕೂಡಲೇ ಕಣ್ಣು ಬಿಡುವಾಗ ನೀರುತ್ಪನ್ನಗೊಳ್ತದೆ ಆ ಕೆರೆಯಲ್ಲಿ. ಅವಳ ಹರ್ಷಕ್ಕೆ ಪಾರವೇ ಇಲ್ಲ. ಓಡಿ ಹೋಗಿ ಎಲೆಗಳ ದೊನ್ನೆಗಳನ್ನು ಮಾಡಿ ಅದರ ನೀರನ್ನು ಶೇಖರಿಸಿಕೊಂಡು ತಾನೂ ಕುಡಿತಾಳೆ. ಓಡೋಡಿ ಬಂದು ಪ್ರಭಂಕರ ಮತ್ತು ಶುಭಂಕರನಿಗೆ ಕೊಡ್ತಾಳೆ. ಮುನಿಗಳಿಗೆ ಆಹಾರವನ್ನು ಮಾಡಿದಂತಹ ಫಲವಾಗಿ ಅಲ್ಲಿ ನೀರುತ್ಪತ್ತಿ ಆಯಿತು. ಅದನ್ನು ತನ್ನ ಮಕ್ಕಳಿಗೆ ಕೊಡ್ತಾಳೆ. ಮಕ್ಕಳು ಖುಷಿ ಪಡ್ತಾರೆ. ಚಿಕ್ಕ ಮಕ್ಕಳಿಗೆ ನೀರು ಕೊಟ್ಟ ಕೂಡಲೇ ಹಸಿ ಹೋಗ್ತದ. ಅಮ್ಮ ತಿನ್ಲಿಕ್ಕೆ ಏನಾದರೂ ಬೇಕು ಅಂತಾರೆ. 5ರ ಹರೆಯದ ಮಗು, ಅದಕ್ಕೆ ಏನು ಗೊತ್ತಿದೆ, ಅದಕ್ಕೆ ಏನು ಮಾಡೋಣ ಅಂತ ಮೇಲೆ ನೋಡ್ತಾಳೆ. ಅದು ಮಾವಿನ ಕಾಲ ಅಲ್ಲ, ಆ ಕಾಲ ಬೇಸಿಗೆ, ಸುಡುವ ಬಿಸಿಲು. ನೋಡ್ತಾಳೆ, ಆ ಮಾವಿನ ಮರದಲ್ಲಿ ಹಣ್ಣಾದ ಮಾವಿನ ಹಣ್ಣುಗಳು ಮತ್ತೆ ಮತ್ತೆ ಕೆಳಗೆ ಬೀಳ್ತಾ ಇದ್ದಾವೆ. ಆ ಮಾವಿನ ಹಣ್ಣನ್ನು ತಗೊಂಡು ಆ ಮಕ್ಕಳಿಗೆ ತಿನ್ನಿಸ್ತಾಳೆ. ಅಲ್ಲಿಗೆ ಅವಳು ಸಂತುಷ್ಟ ಪಡ್ತಾಳೆ. ಅಬ್ಬಾ, ನಾನು ಒಳ್ಳೆಯ ಭಾವನೆಯಿಂದ ಮುನಿಗಳಿಗೆ ಆಹಾರ ಕೊಟ್ಟಿದ್ದಕ್ಕೆ ಈಗ ನನ್ನ ಮಕ್ಕಳಿಗೆ ಆಹಾರ ಸಿಕ್ಕಿತಲ್ಲ ಅಂತ ಖುಷಿ ಪಡ್ತಾಳೆ. ಮನಸ್ಸಿನಲ್ಲಿ ಒಂದು ಯೋಚನೆಯನ್ನು ಮಾಡ್ತಾಳೆ, ನಾನು ಹೇಗೆ ಮನೆಗೆ ಹೋಗುವುದು ಅಂಥೇಳಿ. ಆದರೆ ಇವಳು ಇಲ್ಲಿಂದ ಹೊರಟು ಗಿರಿಗೆ ತಲುಪಿದ್ದಾಳಲ್ಲ, ಆಗ ಇಲ್ಲಿ ಏನಾಗಿದೆ? ಪರಮ ಪ್ರತಿವ್ರತ ಧರ್ಮದೊರಿಗೆ ಪುರದ ವೈದಿಕರ ಗ್ರಹಾರ್ಗೂ ಉರಿದು ಭೂಪನ ಶರ್ಮನ ಗೃಹ ಉರಿಯದಿರಲು ಅರಿತು ವಿಪ್ರರು ಸತಿಗೆ ಗೈದಿಹ ದುರಿತ ಕಾರ್ಯಕ್ಕೆ ಗಮಿಸಿ ಅರಿತು ವಿಪ್ರರು ಸತಿಗೆ ಗೈದಿಹ ದುರಿತ ಕಾರ್ಯಕ್ಕೆ ಗಮಿಸಿ ಶರ್ಮಗೆ ಎರಗಿ ಕ್ಷಮಿಸು ಕ್ಷಮಿಸು ಎಂದೊರೆದು ಶ್ರಾದ್ದದ ಪರಮ ಭೋಜನ ಉಂಡರು. ಪುರದ ವೈದಿಕರ ಅಗ್ರಹಾರವು ಉರಿದು ಭೂಪನ ಶರ್ಮನ ಗೃಹ ಉರಿಯದಿರಲು ಅರಿತು ವಿಪ್ರರು ಯಾವಾಗ ಪತಿವ್ರತಾ ಭಾವನೆಯಲ್ಲಿರ್ತಕ್ಕಂತಹ ಅಗ್ನಿಲೆ ದಿಗಂಬರ ಮುನಿಗಳಿಗೆ ಆಹಾರ ಕೊಟ್ಟಿದ್ದನ್ನು ಧಿಕ್ಕರಿಸಿದರೋ, ಇವಳು ಮನೆ ಬಿಟ್ಟು ಅನಾಥ ಭಾವನೆಯಲ್ಲಿ ಆ ಪರ್ವತದ ಹೆಜ್ಜೆ ಹಾಕಿದಳು. ಆ ಸಮಯದಲ್ಲಿ ಇಡೀ ಅಗ್ರಹಾರವೇ ಬೆಂಕಿಯಿಂದ ಉರಿ ಹತ್ತಿ ಹೋಯಿತು. ಕೇವಲ ಈ ಸೋಮಶರ್ಮನ ಮನೆ ಮತ್ತು ಆ ರಾಜನ ಮನೆ ಬಿಟ್ಟರೆ ಉಳಿದವೆಲ್ಲವೂ ಕೂಡ ಭಸ್ಮ ಆಗ್ತಾ ಇತ್ತು. ಎಲ್ಲ ವಿಪ್ರರು ಓಡೋಡಿ ಅರಮನೆಯತ್ತ ಬರ್ತಾರೆ. ನಾವು ಹೇಗೆ ಬದುಕೋದು ಅಂಥೇಳಿ ಅರಮನೆಯ ಕಡೆ ಬರುವಾಗ ಅರಮನೆ ಹೇಗಿದೆಯೋ ಹಾಗೇ ಇದೆ. ಪಕ್ಕದಲ್ಲಿರ್ತಕ್ಕಂತಹ
ರಾಜಪುರೋಹಿತನಾಗಿರ್ತಕ್ಕಂಥ ಸೋಮಶರ್ಮನ ಮನೆಗೂ ಬೆಂಕಿ ಬೀಳಲಿಲ್ಲ. ಆಗ ಇವರಿಗೆಲ್ಲರಿಗೂ ಜ್ಞಾನೋದಯ ಆಗ್ತದೆ. ನಾವಾಗ ಆ ದಿಗಂಬರ ಮುನಿಯನ್ನು ಕಂಡಿವಲ್ವಾ, ಅದು ಬೇರಾರು ಅಲ್ಲ, ಆ ಶ್ರೀಮನ್ ನಾರಾಯಣನೇ ಬಂದು ಈ ಶ್ರಾದ್ದದ ಪ್ರಸಾದವನ್ನು ಸ್ವೀಕರಿಸಿ ನಮಗೆ ಉಳಿಸಿ ಹೋಗಿದ್ದಾನೆ. ಅದನ್ನು ಸ್ವೀಕರಿಸಿದ ಪಾಪದ ಫಲವಾಗಿ ಇವತ್ತು ನಮ್ಮ ಮನೆ ಬೆಂಕಿಗೆ ಆಹುತಿ ಆಯಿತು ಅಂತ ಮನಸ್ಸಿನಲ್ಲಿ ಎಣಿಸಿಕೊಳ್ತಾರೆ. ಸೋಮದತ್ತನ ಬಳಿ ಬಂದು ಹೇಳ್ತಾರೆ, ತಪ್ಪಾಯಿತು ಮಹಾರಾಯ, ನಮ್ಮನ್ನು ಕ್ಷಮಿಸು ಅಂತ ಹೇಳಿ. ಅವನು ಹೇಳ್ತಾನೆ, ಯಾರ ನಾನು ಕ್ಷಮಿಸಿ ಏನು ಪ್ರಯೋಜನ? ನೀವು ತಿನ್ನದೇ ಹೋದದ್ದರಿಂದ ಇಲ್ಲಿ ನನಗೆ ನನ್ನ ನೋವು ಉರಿತಾ ಇದೆ. ನನ್ನ ಮಕ್ಕಳು ಮಡದಿಯರು ಎಲ್ಲಿ ಹೋದರು? ಆಗ ಅವರೆಲ್ಲರೂ ಭಾವನೆಯನ್ನು ಮಾಡಿ ನೇರವಾಗಿ ಮನೆಗೆ ಬಂದು ನಮಗೆ ಶ್ರೀಮನ್ನಾರಾಯಣನ ಪ್ರಸಾದ ಬೇಕು ಅಂಥೇಳಿ ಚಕ್ಕಬಕ್ಕ ಹಾಕಿ ಕೂತುಕೊಂಡು ಬಹಳ ಪ್ರೀತಿಯಿಂದ ಭೋಜನವನ್ನು ಸ್ವೀಕಾರ ಮಾಡ್ತಾರೆ. ಸೋಮದತ್ತನು ಅವರಿಗೆ ಬೇಕು ಬೇಕಾದ್ದನ್ನು ಬಳಸ್ತಾನೆ. ಒಳಗೋಗಿ ನೋಡ್ತಾನೆ, ಪಾತ್ರೆಗಳಲ್ಲಿ ಬೇಕು ಬೇಕಾದಂತಹ ಭಕ್ಷ್ಯಗಳು ಉತ್ಪನ್ನಗೊಳ್ತಾ ಇರ್ತದೆ. ಯಾವಾಗ ಉರಿ ಹತ್ತಿದ ಊರಿನಿಂದ ಜನರೆಲ್ಲರೂ ಓಡಿ ಅರಮನೆಯತ್ತ ಬರುವಾಗ ಎಲ್ಲರನ್ನೂ ಕರೆದು ಈ ಅಕ್ಷಯದಿಂದ ಎಲ್ಲರಿಗೂ ಆಹಾರದ ಭುಂಜನ ಆಗ್ತದೆ, ಊಟ ಆಗ್ತದೆ. ಎಲ್ಲರಿಗೂ ಕೂಡ ಎಲ್ಲರೂ ಸೋಮದತ್ತನನ್ನು ಹೊಗಳಲಿಕ್ಕೆ ಆರಂಭಿಸ್ತಾರೆ. ಆಗ ವಿಪ್ರರೆಲ್ಲರೂ ಕೂಡ ಏನು ಹೇಳ್ತಾರೆ, ನೀನು ಅವರನ್ನು ಮನೆಯಿಂದ ಹೊರಗೆ ಹಾಕಿದ ತಪ್ಪು, ಹೋಗಿ ಅವರನ್ನು ಕರೆದುಕೊಂಡು ಬಾ, ಇಲ್ಲದಿದ್ದರೆ ನಾವು ಬದುಕೋದಿಲ್ಲ. ಆಗ ನನ್ನ ಶಾಪ ನಿನಗೆ ತಲುಪಿತಲ್ಲ, ಈಗ ನಮಗೆ ಸ್ತ್ರೀ ಹತ್ಯೆಯಾದ ದೋಷ ಅಥವಾ ಆ ಪಾಪ ನಮ್ಮನ್ನು ಪರಿತಾಪಿಸ್ತದೆ, ಹೋಗಿ ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಇಷ್ಟ ಆಗುವಾಗ ಸಂಜೆ ಆಗಿದೆ. ಎಲ್ಲಿಗೆ ಹೋಗೋದು? ಮಲಗ್ತಾನೆ. ಎಷ್ಟೇ ಹಾಸಿಗೆಯಲ್ಲಿ ಹೊರಲಾಡಿದ್ರು ನಿದ್ರೆ ಬರೋದಿಲ್ಲ ಸೋಮಶರ್ಮನಿಗೆ. ಬೆಳಗಾದ ಮೇಲೆ ಹೋಗೋಣ ಅಂತ ಚಿಂತನೆ ಮಾಡಿದ್ದಾನೆ. ರಾತ್ರಿಯೆಲ್ಲ ಕುಳಿತುಕೊಂಡು ಕನವರಿಸ್ತಾನೆ, ಅಗ್ನಿಲ 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 ಅಂತ ಹೇಳಿ. ಒದ್ದು ಹೊರಗೆ ಹಾಕಿರ್ತಕ್ಕಂಥ ಅಗ್ನಿಲ ಮನೆಯ ಅಂತಃಪುರದಲ್ಲಿ ಸಿಗಬೇಕು ಅವನಿಗೆ. ಮರುದಿವಸ ಬೆಳಿಗ್ಗೆ ಎದ್ದಿದ್ದಾನೆ, ಸ್ನಾನ ಮಾಡಿದ್ದಾನೆ, ಸಂಧ್ಯಾವಂದನೆಯನ್ನು ಮಾಡಿದ್ದಾನೆ, ಆ ಶ್ರೀಮನ್ ನಾರಾಯಣನ ನೆನೆಸಿಕೊಂಡಿದ್ದಾನೆ. ನಾನು ಇಂದಿನವರೆಗೆ ಪೂಜಾ ಕೈಂಕರ್ಯಗಳನ್ನು ಮನಸ್ಸಿಂದ ಮನವಚನ ಕಾಯ ಶುದ್ಧಿಯಿಂದ ಮಾಡಿದ್ದು ಹೌದೇ ಆಗಿದ್ರೆ ನನಗೆ ನನ್ನ ಮಡದಿಯಾಗಿರ್ತಕ್ಕಂಥ ಅಗ್ನಿಲೆ ಸಿಗಬೇಕು ಅಂಥೇಳಿ ಮನಸ್ಸು ಮಾಡಿ ಹೊರಟು ಹೋಗ್ತಾನೆ. ಹೊರಟು ಹೋಗಿ ಆ ಗಿರಿಯ ಕಡೆ ಕೇಳಿಕೊಂಡು ಹೋಗ್ತಾನೆ. ಎಲ್ಲಿಯೂ ಕಾಣೋದಿಲ್ಲ. ಜೋರಾಗಿ ಅಗ್ನಿಲ 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 ಅಂತ ಕರಿತಾ ಹೋಗ್ತಾನೆ. ಆತ ಅಗ್ನಿಲ ಅಗ್ನಿಲ ಅಂತ ಕರೆದದ್ದು ಅಲ್ಲಿರ್ತಕ್ಕಂತಹ ಅಗ್ನಿಲಿಗೆ ಕೇಳ್ತದ ನೋಡೋಣ. ಪತಿಯ ಸ್ವರವನು ಕೇಳಿ ಮತಿಯುತೆಯು ಯಥಿತಾಳಿ ಹತಿಸ ಬಂದಿಯ ತಲಿ ಗತಿಹೀನರನ್ನು ಕ್ಷಿತಿಯೊಳಿರುವುದು ವ್ಯರ್ಥ, ಕ್ಷಿತಿಯೊಳಿರುವುದು ವ್ಯರ್ಥ. ಪತಿತೆ ಬಾಳಿಗೆ ಅಂತ್ಯ, ಪತಿತೆ ಬಾಳಿಗೆ ಅಂತ್ಯ. ಹಿತದಿ ನೀಯುವೆ ನೆನುತ ಸತಿಯಾತ್ಮ ತೊರೆಯೇ, ಹಿತದಿ ನೀಯುವೆ ನೆನುತ ಸತಿಯು ಆತ್ಮ ತೊರೆಯೇ. ಪತಿಯ ಸ್ವರವನ್ನು ಕೇಳಿ ಮತಿಯುತೆಯು ವ್ಯಥಿತಾಳಿ ಹತಿಸ ಬಂದಿ ಹತಲಿ ಗತಿಹೀನರನ್ನು ಸತಿಯಾತ್ಮ ತೊರೆಯೇ. ಮಕ್ಕಳಿವರಿಗೆ ಮಾವಿನ ಹಣ್ಣನ್ನು ಹೊಟ್ಟೆ ತುಂಬ ತಿನ್ನಿಸಿ ಕೆರೆಯಿಂದ ತಂದಿರತಕ್ಕಂಥ ನೀರನ್ನು ಕುಡಿಸಿ ತನ್ನ ಸರಗಿ ಅಪ್ಪಿಕೊಂಡು ಕಲ್ಲಿನ ಮೇಲೆ ರಾತ್ರಿಡೀ ಕಳೆದಿರ್ತಕ್ಕಂತಹ ಅಗ್ನಿಲೆ ಬೆಳಗಾಗ್ತಾ ಇದ್ದ ಹಾಗೆ ಯಾಕೆ ಬೆಳಗಾಯಿತು ಎಂದು ಭಾವಿಸ್ತಾಳೆ. ಮಲಗಿದ್ರೆ ಹೀಗೆ, ನಿದ್ದೆ ಬಾರದೇ ಇದ್ದರೆ ಇಡೀ ಜೀವಮಾನವನ್ನೆಲ್ಲ ನೆನಪಿಸಿಕೊಳ್ತದಂತೆ. ನಿದ್ದೆ ಬಂದರೆ ಯಾವುದೂ ನೆನಪಾಗೋದಿಲ್ಲ. ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಗ್ನಿಲೆ. ಎಲ್ಲಿ ನನ್ನ ಮಕ್ಕಳಿಗೆ ಯಾವುದಾದ್ರೂ ಪ್ರಾಣಿ ಪಶು ಪಕ್ಷಿಗಳಿಂದ ತೊಂದರೆ ಆಗ್ತದೋ ಅಂತ ಭಾವಿಸಿ ಆ ಎರಡೂ ಮಕ್ಕಳನ್ನ ತಬ್ಬಿಕೊಂಡು ಸೆರಗನ್ನು ಮುಚ್ಚಿಕೊಂಡಿದ್ದಾಳೆ. ಸೂರ್ಯನ ಉದಯ ಆಯಿತು. ಯಾಕಾದರೂ ಈ ಸೂರ್ಯ ಇವತ್ತಿಷ್ಟು ಬೇಗ ಬಂದನೋ ಅಂತ ಭಾವಿಸ್ತಾಳೆ. ಆ ಕಡೆ ಈ ಕಡೆ ನೋಡ್ತಾಳೆ. ಆಕೆಯ ಕಿವಿಗೆ ಏನು ಕೇಳಿಸ್ತಾ ಇದೆ? ತನ್ನ ಗಂಡನ ಸ್ವರ ಕೇಳಿಸ್ತಾ ಇದೆ. ಅಗ್ನಿಲ ಅಗ್ನಿಲ ಅಂತ ಹೇಳಿಕೊಂಡು ಬರುವಂತಹ ಸ್ವರ ಕೇಳಿದಾಗ, ಅಯ್ಯೋ ನನ್ನ
ಪರಿತಾಪ ಇಲ್ಲಿವರೆಗೂ ಬಿಡಲಿಲ್ವೇ? ನೀನು ಅಷ್ಟೊಂದು ಹೊಡೆದು ಅಟ್ಟಿದ್ದಾನೆ, ಈತ ನನ್ನನ್ನು ಕೊಲೆ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದಾನೆ, ಇನ್ನು ನಾನು ಉಳಿಯುವುದು ಸಹಜ ಅಲ್ಲ. ನಿನ್ನೆ ತಿಂದಿರ್ತಕ್ಕಂತಹ ಪೆಟ್ಟಿನ ನೋವುಗಳು ಇನ್ನೂ ಆರಲಿಲ್ಲ. ಈ ಮಕ್ಕಳ ಎದುರು ಇನ್ನೇಕೆ ಏಕೆ ನಾನು ಪೆಟ್ಟು ತಿನ್ನಬೇಕು? ಇನ್ನು ನಾನು ಬದುಕೋದಿಲ್ಲ. ನನಗೆ ಪಂಚಬ್ರಹ್ಮೇಷ್ಠಿಗಳ ಸಾಕ್ಷಿಗಳ ಆಶೀರ್ವಾದ ಬೇಕು ಅಂತ ಹೇಳಿ ಅಲ್ಲಿ ನೆಲಕ್ಕೆ ದೊಬ್ಬನೆ ಬಿದ್ದು ಆತ್ಮಹನನವನ್ನು ಮಾಡಿಕೊಳ್ತಾಳೆ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಸಮಯದಲ್ಲಿ ಅವಳಿಗೆ ತನ್ನ ಮಕ್ಕಳೆರಡೂ ಕಾಣಲಿಲ್ಲ. ಅದಕ್ಕೆ ಹೇಳ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಮನಸ್ಸು ಬಂದಾಗ ಏನಾದರೂ ಅಡೆತಡೆ ಬಂದರೆ ದಿನಗಟ್ಟಲೆ ಮುಂದೆ ಹೋಗ್ತದೆ, ಮತ್ತೆ ಅವರು ಸಾಯುವುದೇ ಇಲ್ಲಂತೆ. ಆದರೆ ಆ ಸಮಯದಲ್ಲಿ ಆ ಭಾವನೆ ವ್ಯತಿರಿಕ್ತಗೊಳ್ಳುವುದು ತಪ್ಪಿ ಹೋಯಿತು ಅಂತ ಆದರೆ ಆತ ಈ ಭೂಮಿಯಿಂದ ಬಿಟ್ಟು ಹೋಗ್ತಾರೆ. ಆದರೆ ಅಗ್ನಿಲಾದೇವಿ ಏನಾದ್ಲು, ಅವಳಿಗೆ ಯಾರೂ ಹಿಡಿದು ನಿಲ್ಲಿಸುವವರಿಲ್ಲ. ಕೆಳಗೆ ಬಿದ್ದ ಕೂಡಲೇ ಅವಳ ಈ ದೇಹದಿಂದ ಆತ್ಮ ಹೊರಟು ಹೋಗ್ತದೆ. ಆದರೆ ಒಳ್ಳೆಯ ಮನಸ್ಸಿನಿಂದ ವರದತ್ತ ಮುನಿಗಳಿಗೆ ಆಹಾರ ದಾನ ಮಾಡಿದಂತಹ ಪುಣ್ಯದಿಂದ ಸ್ವರ್ಗಕ್ಕೋಗಿ ಹುಟ್ಟುತ್ತಾಳೆ. ಸ್ವರ್ಗದ ಉಪಪಾದಶೆಯಲ್ಲಿ ಇಂತಹ ಉಪಪಾದಶೆಯಲ್ಲಿ ಬಾಯಿ ಬಿಡುವಾಗ ಎದ್ದು ಕೂತ್ಕೊಳ್ತಾಳೆ. ಸರ್ವಾಲಂಕಾರ ಭೂಷಿತಳಾಗಿದ್ದಾಳೆ, ಷೋಡಶಿಯಾಗಿ ಕೂತಿದ್ದಾಳೆ, ಸುರ ಸುಂದರಿಯಾಗಿದ್ದಾಳೆ. ಎಲ್ಲ ಏನೇನು ಒಂದು ಹೆಣ್ಣಿಗೆ ಆಭರಣಗಳು ಬೇಕೋ ಎಲ್ಲವನ್ನು ಧರಿಸಿ ಕೂತ್ಕೊಂಡಿದ್ದಾಳೆ. ಯಾರು ಉಪಪಾದಶೆಯಲ್ಲಿ ಎದ್ದು ಕೂತ್ಕೊಳ್ತಾರೋ ಅವರಿಗೆ ಮೊದಲು ಆಗುವಂಥ ಭಾವನೆ ಏನು ಅಂತ ಹೇಳಿದರೆ, ನಾನು ಎಲ್ಲಿಂದ ಬಂದೆ, ನಾನು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಏನು ಕಾರಣ, ನಾನು ಯಾವ ಭವದಲ್ಲಿದ್ದೆ, ಇಲ್ಲಿಗೆ ಬರಲಿಕ್ಕೆ ಏನು ಕಾರಣ, ಎಲ್ಲವರಿಗೆ ಅರಿವಾಗ್ತದೆ. ಅದನ್ನು ನೋಡಿಕೊಂಡ ಕೂಡಲೇ ಅವಳಿಗೆ ಒಂದೇ ವ್ಯತೆ ಕಾಣ್ತದೆ. ಏನು ಅಂತ ಹೇಳಿದ್ರೆ, ಅಯ್ಯೋ ನನ್ನ 2 ಹಾಲು ಹಸುಳೆಗಳನ್ನು ಆ ಕಾಡಿನಲ್ಲಿ ಬಿಟ್ಟು ಬಂದೇನಲ್ಲ ಅಂತ ಹೇಳಿ ಮನಸ್ಸಾದ ಕೂಡಲೇ ನೇರವಾಗಿ ಅನಿಮಾದಿ ಅಷ್ಟಮ ವಿದ್ಯೆಗಳನ್ನು ಪಡೆದಿರ್ತಕ್ಕಂತಹ ಆ ಅಗ್ನಿಲೆ ನೇರವಾಗಿ ಪಕ್ಕಕ್ಕೆ ಬರ್ತಾಳೆ. ಬರುವಾಗ ಇತ್ತ ಕಡೆಯಿಂದ ಸೋಮಶರ್ಮ ಬಂದಿದ್ದಾನೆ. ಸೋಮಶರ್ಮ ಬರುವಾಗ ಆ 2 ಮಕ್ಕಳು ಶವದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದವೆ. ಅಮ್ಮ ಬೆಳಗಾಯ್ತು ಹೇಳಮ್ಮ, ಅಮ್ಮ ಬೆಳಗಾಯ್ತು ಹೇಳಮ್ಮ ಅಂತ ಹೇಳಿ. ಆದರೆ ಆ ಕಳೆ ಬರಹ ಅಲ್ಲಾಡ್ತದೆ ಬಿಟ್ಟರೆ ಎದ್ದು ಕೂರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಉಳಿದಿರ್ತಕ್ಕಂಥದ್ದು ಅಲ್ಲಿ ಕಳೆ ಬರಹ ಮಾತ್ರ, ಆತ್ಮ ಹೊರಟು ಹೋಗಿ ಆಗಿದೆ. ಇದೆಲ್ಲವನ್ನು ದೂರದಿಂದ ನೋಡಿರ್ತಕ್ಕಂತಹ ಆ ಅಗ್ನಿಲೇ ಏನು ಮಾಡ್ತಾಳೆ, ನನ್ನ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ 2 ಮಕ್ಕಳನ್ನ ಎಬ್ಬಿಸಿಕೊಂಡು ತನ್ನ ಕಾಲ ಮೇಲೆ ಕೂರಿಸ್ಕೊಳ್ತಾಳೆ. ಆಗ ಸೋಮದತ್ತನಿಗೆ ಕಾಳ್ತಾಳೆ ಅವಳು. ಅವನು ಎಣಿಸ್ತಾನೆ ನನ್ನ ಹೆಂಡತಿ ಇವಳು ಅಂತ ಹೇಳಿ ಕೈ ಮುಗಿದು ಹೇಳ್ತಾನೆ, ತಪ್ಪಾಯಿತು, ಬಾ ಮನೆಗೆ ಹೋಗೋಣ, ಹೀಗಿದೆಲ್ಲ ಆಗಿ ಹೋಯಿತು ಅಂತ ಎಲ್ಲ ಕಥೆಯನ್ನು ಹೇಳ್ತಾನೆ. ಆವಾಗ ನೀನು ಯಾರ ಜೊತೆ ಮಾತಾಡ್ತಾ ಇದ್ದಿ ಅಂತ ಕೇಳ್ತಾಳೆ ಅವಳು. ನಾನು ನನ್ನ ಮಡದಿಯಾಗಿರ್ತಕ್ಕಂಥ ಅಗ್ನಿ ಜೊತೆ ಮಾತಾಡ್ತಿದ್ದೇನೆ ಅಂತ ಹೇಳ್ತಾಳೆ. ಅವಳಿಲ್ಲ, ಅವಳು ಸತ್ತೋಗಿ ಆಗಿದೆ, ನಾನು ಅಗ್ನಿಲೇ ಅಲ್ಲ, ನಾನು ಕೂಷ್ಮಾಂಡಿನಿ ಅಂತ ಹೇಳ್ತಾಳೆ. ಬರಿನು ತವ ಸತಿಯಲ್ಲ, ಬರಿನು ತವ ಸತಿಯಲ್ಲ, ಎನ್ನಯ ಇರವು ಬೇರಿದೆ, ಎನ್ನಯ ಇರವು ಬೇರೆ ಇದೆ, ನಿಜದ ಜ್ಞಾನವ ಅರಿತು ನೋಡೆನುತ ತೋರ್ದಳು ಮೆರೆವ ರೂಪವನು, ನಿಜದ ಜ್ಞಾನವನರಿತು ನೋಡೆನುತ ತೋರ್ದಳು ಮೆರೆವ ರೂಪವನು. ಆಗ ಅಗ್ನಿಯ ಭವವನ್ನು ಕಳೆದಿರ್ತಕ್ಕಂತಹ ಕೂಷ್ಮಾಂಡಿನಿ ನೋಡ್ತಾನೆ, ಹೌದು ಅಂತ ಅರ್ಥ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಆಕೆ ನೆಲ ಮುಟ್ಟಿರೋದಿಲ್ಲ, ನೆಲದಿಂದ ಅಂಗುಲವಾಗ ಎತ್ತರ ಮೇಲಿರ್ತಾಳೆ. ಅಯ್ಯೋ, ಹಾಗಾದ್ರೆ ನನಗಿನ್ನು ಹೆಂಡತಿ ಇಲ್ಲಲ್ಲ ಅಂತ ಭಾವಿಸ್ತಾನೆ. ಆಗ ಆಕೆ ಹೇಳ್ತಾಳೆ, ನಾನು ಸ್ವರ್ಗಸ್ಥಳಾಗಿದ್ದೇನೆ, ಸ್ವರ್ಗದಲ್ಲೇ ಇರ್ತೇನೆ ಅಂತ ಹೇಳಿ. ಸರಿ, ನಾನೂ ಬರ್ತೇನೆ ಅಂತ ಹೇಳ್ತಾನೆ. ಕೂಡದು ಅಂತ ಹೇಳ್ತಾಳೆ. ಯಾಕೆ ಅಂತ ಹೇಳಿದ್ರೆ ಆಕೆಗೆ ಸುಜ್ಞಾನ ಸಂಪನ್ನತೆಯಿಂದ ಜ್ಞಾನ ವೃದ್ಧಿಯಾಗಿರ್ತದೆ. ಇದು ಈ ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗು, ಇವರನ್ನು ವಿದ್ಯಾಸಂಪನ್ನರಾಗಿ ಮಾಡು, ಇವರು ಮುಂದಿನ ಒಂದು ಕಾಲದಲ್ಲಿ ಇಡೀ ನಮ್ಮ ಈ ಕರ್ಮಭೂಮಿಯಲ್ಲಿ ಧರ್ಮವನ್ನು ಆಳ್ಲಿಕ್ಕಿದ್ದಾರೆ, ಧರ್ಮವನ್ನು ಪ್ರಚುರಪಡಿಸಲಿಕ್ಕಿದ್ದಾರೆ, ಧರ್ಮದ ಮುಖೇನ ಇಡೀ ನಮ್ಮ ಜಿನಕುಲವನ್ನು ಬೆಳಗಿಸ್ಲಿಕ್ಕಿದ್ದಾರೆ. ಹಾಗಾದರೆ ನನಗೆ ಹೆಂಡತಿ ಇಲ್ವೇ? ಇಲ್ಲ, ನೀನು ಹೆಂಡತಿಯನ್ನು ಕಳ್ಕೊಂಡಿದ್ದಿ, ಮತ್ತೆ ಮುಂದಕ್ಕೆ ನಾನೇನು ಮಾಡಬೇಕು ಅಂತ ಕೇಳಿದಾಗ, ನಾನು ಇಲ್ಲಿರೋದಿಲ್ಲ, ನಾನು ನೇಮಿಜಿನೇಶನ. ನೇಮಿಜಿನೇಶಗೆ
ಯಕ್ಷಿಯಾಗುತ್ತಲಿ ಸೇವೆಗೈಯುವ ಪುಣ್ಯ ಭಾಗ್ಯ ಸ್ವಾಮಿ ಸೇವೆಗೈಯುವ ಪುಣ್ಯ ಭಾಗ್ಯ ಪ್ರೇಮದಿ ಭಕ್ತರು ಭಜಿಸಲು ದೃಢದಿ ಪ್ರೇಮದಿ ಭಕ್ತರು ಭಜಿಸಲು ದೃಢದಿ ಕಾಮಿತರ್ಥವನ್ನೆತ್ತು ರಕ್ಷಿಪೆ ಸುಖದೆ ನೇಮಿ ಜಿನೇಶಗೆ ಯಕ್ಷಿಯಾಗುತ್ತಲಿ ಸ್ವಾಮಿ ಸೇವೆಯ ಗೈವ ಪುಣ್ಯ ಭಾಗ್ಯದಲ್ಲಿ ಪ್ರೇಮದಿ ಭಕ್ತರು ಭಜಿಸಲು ದೃಢದಿ ಕಾಮಿತಾರ್ಥವನ್ನಿತ್ತು ರಕ್ಷಿಪೆ ಸುಖದೆ ಯಕ್ಷಿಯಾಗುತ್ತಲಿ ಮಾಡಿದ ಆಹಾರದ ಫಲವಾಗಿ ನಾನು ಸ್ವರ್ಗಸ್ಥೆಯಾಗಿದ್ದೇನೆ. ನನಗೆ ವರ್ತಮಾನ ಕಾಲದ 22 ತೀರ್ಥಂಕರರಿಗೆ ಸಮೋಸರಣ ನಿರ್ಮಾಣವಾಗಿದೆ. ಆ ಸಮೋಸರಣದಲ್ಲಿ ನಾನು ಅವರ ಯಕ್ಷಿಯಾಗುವಂತಹ ಯೋಗ ಸುಯೋಗ ಭಾಗ್ಯ ಸೌಭಾಗ್ಯ ನನ್ನ ಪಾಲಿಗೆ ಒದಗಿದೆ. ಆದ್ದರಿಂದ ನಾನು ನಿನ್ನೊಡನೆ ನಿನ್ನ ಮಡದಿಯಾಗಿರಲಿ ಇರುವವಳಲ್ಲ, ಅಲ್ಲಿ ಹೋಗಿರ್ತೇನೆ ಅಂತ ಹೇಳ್ತಾನೆ. ನಾನು ಮುಂದಿನ ಕಾಲದಲ್ಲಿ ಯಾರೆಲ್ಲ ನನ್ನನ್ನು ಭಕ್ತಿ ನೇಮಿನಾಥ ತೀರ್ಥಂಕರರು ನನ್ನನ್ನು ಯಾರು ಭಕ್ತಿ ಮಾಡಿ ಬರ್ತಾರೋ ಅವರೆಲ್ಲರನ್ನೂ ನಾನು ಪೊರೆಯುತ್ತೇನೆ, ಅವರ ಇಷ್ಟಾರ್ಥಗಳನ್ನು ನಾನು ಸಿದ್ಧಿಸ್ತೇನೆ ಅಂತ ಹೇಳ್ತೇನೆ. ಆಗ ಮತ್ತೆ ಮತ್ತೆ ಕೇಳ್ತಾನೆ, ನನಗೆ ನೀನು ಬೇಕು, ನಾನೇನು ಮಾಡಬೇಕು ಅಂತ ಕೇಳಿದಾಗ, ನೀನು ನಿನ್ನ ಆಯುಷ್ಯಾಂತ್ಯದಲ್ಲಿ ನೀನು ಇಲ್ಲಿಂದ ನಿನ್ನ ಸಾವಿನ ನಂತರ ನೀನು ಸಿಂಹವಾಗಿ ಹುಟ್ಟುತ್ತಿ, ನನಗೆ ನೀನು ವಾಹನವಾಗಿರ್ತೀನೇನು. ಆದ್ದರಿಂದ ಆಗ ನಾನು ಸಿಂಹವಾಹಿನಿ ಆಗುವಾಗ ನನ್ನ ಸಿಂಹ ನೀನಾಗುತ್ತಿ ಅಂತ ಹೇಳ್ತದೆ. ಇದೆಲ್ಲವನ್ನ ಅರ್ಥದಲ್ಲಿ ಹೇಳಿರ್ತಕ್ಕಂತಹ ಕುಷ್ಮಾಂಡಿನಿ ಇವನು ಕಣ್ಣು ಮುಚ್ಚಿ ಮಕ್ಕಳನ್ನು ಸ್ವೀಕರಿಸಬೇಕು ಅಂತ ಮುಂದೆ ಹೋದಾಗ ಮಕ್ಕಳು ಮಾತ್ರ ನಿಂತಿರ್ತಾರೆ. ಆತ ಮಕ್ಕಳನ್ನು ಕರ್ಕೊಳ್ಳುವಾಗ ಆಕೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಎರಡೂ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಹೋಗ್ತಾನೆ. ವಿದ್ಯಾ ಸಂಪನ್ನರನ್ನಾಗಿ ಮಾಡುತ್ತಾನೆ. ಅವರ ಮುಂದಕ್ಕೆ ಸಕಲ ವಿದ್ಯಾ ಪಾರಂಗತರಾಗಿ ಧರ್ಮವನ್ನು ಅರಿತು ದೀಕ್ಷಾರ್ಥಿಗಳಾಗಿ ನೇಮಿನಾಥ ತೀರ್ಥಂಕರರ ಸಮೋಸರಣಕ್ಕೆ ಹೋಗಿ ಧರ್ಮ ಪ್ರವಚನವನ್ನು ಕೇಳಿ ಅಲ್ಲಿ ಅವರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗ್ತದೆ. ಅದೇ ಭವದಲ್ಲಿ ಪ್ರಭಂಕರ ಮತ್ತು ಶಿವಂಕರರಿಬ್ಬರು ಮುಕ್ತಿಯನ್ನು ಹೊಂದುತ್ತಾರೆ. ಅದೇ ನೇಮಿನಾಥ ತೀರ್ಥಂಕರ ಯಕ್ಷಿಯಾಗಿರ್ತಕ್ಕಂತಹ ಕುಷ್ಮಾಂಡಿನಿ ಇಡೀ ಪಂಚಮ ಕಾಲದಲ್ಲಿ, ಈ ಅವಸರ್ಪಿಣಿಯ ಕಾಲದಲ್ಲಿ ಯಾರ್ಯಾರಿಗೆಲ್ಲ ಸಂಕಷ್ಟ ಕಷ್ಟಗಳು ಬರುತ್ತವೋ ಅವರನ್ನು ಅವರವರ ಭಕ್ತಿಗೆ ಅನುಸಾರವಾಗಿ ಪೊರೆಯುತ್ತಾ ಬರುತ್ತಾಳೆ. ನಾವು ಕಂಡಾಗ ಆಮ್ರ ಕುಷ್ಮಾಂಡಿನಿ ಅಂತ ಹೆಸರು ಹೇಳ್ತೇವೆ. ಆಮ್ರ ಕುಷ್ಮಾಂಡಿನಿಯ 2 ಕಾಲ ಮೇಲೆ 2 ಮಕ್ಕಳಿದ್ದಾವೆ. ಅದು ಅವಳ ಹಿಂದಿನ ಭವದ 2 ಮಕ್ಕಳು. ಅವಳ ಕೈಯಲ್ಲಿ ಒಂದು ಹಣ್ಣು ಕಾಣ್ತದೆ, ಅದು ಮಾವಿನ ಹಣ್ಣು. ಅಲ್ಲಿ ಉತ್ಪನ್ನಗೊಂಡಿರ್ತಕ್ಕಂಥ ಮಾವಿನ ಹಣ್ಣು ಸಂಸ್ಕೃತ ಭಾಷೆಯಲ್ಲಿ ಆಮ್ರಫಲ ಅಂತ ಹೇಳ್ತಾರೆ. ಅದಕ್ಕೆ ಅವಳಿಗೆ ಆಮ್ರ ಕುಷ್ಮಾಂಡಿನಿ ದೇವಿ ಅಂತ ಹೇಳ್ತಾರೆ. ಇದು ಆಗ್ನಿಲೆ ಆಮ್ರ ಕುಷ್ಮಾಂಡಿನಿ ಆಗಿರ್ತಕ್ಕಂತಹ ಕಥೆಯನ್ನು ನಾವು ತಿಳ್ಕೊಂಡಿದ್ದೇವೆ. ಮುಂದೆ ಗಂಗರಸನ ಆಳ್ವಿಕೆಯಲ್ಲಿ ಆತನ ಮಂಡಲಾಧಿಪತಿಯಾಗಿ, ಸೇನಾಧಿಪತಿಯಾಗಿ, ಕವಿಪುಂಗವನಾಗಿ, ದಾರ್ಶನಿಕನಾಗಿ ಚಾವುಂಡರಾಯನಿರ್ತಾನೆ. ಆತ ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಆತ ಮುಂದಿನ ಕಾಲದಲ್ಲಿ ಚಾವುಂಡರಾಯ ಚರಿತೆ ಅನ್ನುವುದಕ್ಕೆ ಹೆಸರುವಾಸಿ ಆಗ್ತಾನೆ. ಅಂತಹ ಚಾವುಂಡರಾಯನ ಅಮ್ಮ ಆತನ ಮಾತೆ ಕಾಳಲಾದೇವಿ ಇರ್ತಾಳೆ. ಆಕೆ ಜೈನ ಧರ್ಮವನ್ನು ಅನೂಚಾನವಾಗಿ ಪಾಲಿಸುತ್ತಾ ಬಂದು
ಆಕೆ ಭಗವಾನ್ ಆದಿನಾಥ ತೀರ್ಥಂಕರ ಕಥೆಗಳನ್ನು ಕೇಳಿದವಳಾಗಿ ನನಗೊಮ್ಮೆ ಆ ಆದಿನಾಥನ ಸುತನಾಗಿರ್ತಕ್ಕಂತಹ ಬಾಹುಬಲಿಯನ್ನು ನೋಡಬೇಕು ಅಂತೇಳಿ ತನ್ನ ಮಗನಾಗಿರ್ತಕ್ಕಂಥ ಚಾವುಂಡರಾಯನಲ್ಲಿ ಹೇಳ್ತಾಳೆ. ಅಮ್ಮ, ಎಲ್ಲಿ ನೋಡುವುದು ಅಂತ ಹೇಳಿದಾಗ, ಪೌದನಾಪುರದಲ್ಲಿ ಚಿನ್ನದ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿಸಿದ್ದಾನೆ, ನನಗದರ ದರ್ಶನವಾಗಬೇಕು. ನಾನು ನಿತ್ಯ ರಾತ್ರಿ ಮಲಗಿದಾಗ ನನಗೆ ಆ ಬಾಹುಬಲಿಯ ಕನಸು ಬೀಳ್ತಾ ಇದೆ, ನನಗೆ ನೀನು ತೋರಿಸಬೇಕು ಅಂತೇಳಿ ಹಠ ಮಾಡ್ತಾಳೆ ತಾಯಿ. ಅಮ್ಮನ ಋಣ ಹೇಗೆ ತೀರಿಸೋದು? ಅಮ್ಮನಿಗೆ ಸೀರೆ ಕೊಟ್ಟರೆ ತೃಪ್ತಳಾಗ್ತಾಳೆ, ಚಿನ್ನ ಕೊಟ್ಟರೆ ತೃಪ್ತಳಾಗ್ತಾಳೆಯೇ? ಇಲ್ಲ. ಅಮ್ಮನ ಆಸೆ ಏನಿದೆ ಅದನ್ನು ತೀರಿಸಬೇಕು, ಆವಾಗ ಮಾತ್ರ ಅಮ್ಮ ಸಂತೃಪ್ತಳಾಗ್ತಾಳೆ ಅಂತೇಳಿ ವೇದಾಂತ ಹೇಳ್ತದೆ ಬಂಧುಗಳೇ. ಆದ್ದರಿಂದ ಅಮ್ಮನ ಆಸೆಯನ್ನು ತೀರಿಸಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿ ಮನ ಮಾಡಿದಂತಹ ಚಾವುಂಡರಾಯ ತನ್ನ ಊರಿನಿಂದ ಅಮ್ಮನನ್ನು ಕರೆದುಕೊಂಡು ಹೊರಟಿದ್ದಾನೆ. ಎಲ್ಲಿಗೆ? ಭಗವಾನ್ ಬಾಹುಬಲಿಯ ದರ್ಶನ ಮಾಡಿಸಬೇಕು ಅಮ್ಮನಿಗೆ ಅಂತ ಹೇಳಿ. ಬಂದಿದ್ದಾನೆ. ಬಂದು ತಲುಪಿದ್ದೆಲ್ಲಿಗೆ? ಬನ್ನಿ ನೋಡೋಣ. ಇಂದ್ರಗಿರಿ ಹಬ್ಬದಿ ಚಂದದಲ್ಲಿ ಬರಲವರು ಅಂದು ರವಿ ಪಶ್ಚಿಮದ ಸಿಂಧುವನು ಸೇರೆ ಹಿಂದೆ ಭದ್ರ ಬಾಹು ನಿಂದಿರ್ದ ಗುಹೆಯಲ್ಲಿ ಹೊಂದಿದರು ವಿಶ್ರಮವ ಅಂದು ನಿಶೆ ಕಳೆಯೇ. ಅಮ್ಮ ಮತ್ತು ಮಗ ಇಬ್ಬರೂ ಕೂಡ ಇಂದ್ರಗಿರಿಯ ಬಳಿಗೆ ಬಂದಿದ್ದಾರೆ. ಕಳವಪ್ಪು ಅನ್ನುವಂತಹ ಕ್ಷೇತ್ರಕ್ಕೆ ಬಂದಿದ್ದಾರೆ. ಭದ್ರಬಾಹುಮನಿಗಳು ತಪಸ್ಸು ಮಾಡಿದಂತಹ ಕ್ಷೇತ್ರಕ್ಕೆ ಬಂದಿದ್ದಾರೆ. ಕಲ್ಲಿನ ಬದಿಯಲ್ಲಿ ಕುಳಿತಿದ್ದಾರೆ. ಅಮ್ಮನಲ್ಲಿ ಮಗ ಚಾವುಂಡರಾಯ ಹೇಳ್ತಾನೆ, ಅಮ್ಮ, ತುಂಬ ದಣಿವಾಗಿದೆ, ನನ್ನ ಜೊತೆ ಸೇನೆ ಬೇರೆ ಇದೆ, ನಿಮ್ಮ ರಕ್ಷಣೆಗೆ ಬಂದವರು, ಎಲ್ಲರಿಗೂ ವಿಶ್ರಾಂತಿ ಬೇಕಲ್ಲವೇ? ಇವತ್ತು ಇಲ್ಲಿಯೇ ತಂಗೋಣ. ಈ ಬಿಡಾರದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಆಹಾರಗಳೆಲ್ಲ ವ್ಯವಸ್ಥೆ ಆಗ್ತದೆ. ಭಗವಾನ್ ಪಾರ್ಶ್ವನಾಥರ ಬಸದಿ ಇದೆ, ದರ್ಶನ ಮಾಡಿಕೊಂಡು ಬರೋಣ. ಇಲ್ಲಿಯೇ ತಂಗಿ ಬೆಳಿಗ್ಗೆ ಇಲ್ಲಿಂದ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ರಾಯಿತು ಅಂತ ಅಮ್ಮನಲ್ಲಿ ಹೇಳ್ತಾನೆ. ತುಂಬ ನಡೆದು ದಣಿವಾಗಿದೆ ಕಾಲಾಳುಗಳಿಗೆ. ಇವರು ರಥದಲ್ಲಿ ಬಂದಿರ್ತಾರೆ. ಅವರೆಲ್ಲರಿಗೂ ದಣಿವಾರಿಸುವುದಕ್ಕೋಸ್ಕರ ಸುವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರೂ ಮಲಗಿದ್ದಾರೆ. ಮಲಗಿದಲ್ಲಿಗೆ ಈತನಿಗೊಂದು ಕನಸು ಬೀಳ್ತದೆ. ಶರಣನ ಚಾವುಂಡೆ ನೆಚ್ಚೆಯ ಅರಿತು ಯಕ್ಷಿ ಕುಷ್ಮಾಂಡಿನಿಯುತ ഇരുളിನಲ್ಲಿ ಮೈದೋರಿ ಕನಸಿನಲ್ಲಿ ಒರೆದಳ್ಳ ಭಯವನು ತರಳ ಕೇಳಲು ಪೌದನೇಶನ ದರ್ಶನವು ಅಸದಳವು ತರಳ ಕೇಳಲು ಪೌದನೇಶನ ದರ್ಶನವು ಅಸದಳವು ಮಾರನ ಮೆರವ ಮೂರ್ತಿಯ ತೋರ್ಪೆ ಸುರಪನ ಗಿರಿಯೊಳಂದು ಮಾರನ ಮೆರವ ಮೂರ್ತಿಯ ತೋರ್ಪೆ ಸುರಪನ ಗಿರಿಯೊಳಂದು ഇരുളിನಲ್ಲಿ ಮೈದೋರಿ ಯಕ್ಷಿ ಕುಷ್ಮಾಂಡಿನಿಯೂ ಕನಸು ಕಂಡದ್ದು ಏನು? ಆಮ್ರ ಕುಷ್ಮಾಂಗಿ ದೇವಿ ಆತನ ಕನಸಿನಲ್ಲಿ ಬಂದು ಒಳ್ಳೆಯ ಸಂಕಲ್ಪ ಬಂದಿರುವವರಿಗೆ ಒಳ್ಳೆಯದೇ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳುವುದು, ಬೆಳಿಗ್ಗೆ ಏಳುವಾಗ ಒಳ್ಳೆಯ ಮನಸ್ಸು ಮಾಡಿದರೆ ಇಡೀ ದಿನ ಒಳ್ಳೆಯದಾಗಿರ್ತದೆ ಅಂತ ಹೇಳಿ. ಆತ ಪೌದನಾಪುರಕ್ಕೆ ಪ್ರಯಾಣ ಬೆಳೆಸಬೇಕಿತ್ತು. ಇಂದಿನ ಬಲೂಚಿಸ್ತಾನ, ತುಜಕಿಸ್ತಾನ ಅಂತ ಹೇಳ್ತೇವಲ್ವಾ, ಅದೇ ನಮ್ಮ ಬಾಹುಬಲಿಯ ಕ್ಷೇತ್ರ ಪೌದನಾಪುರ. ಆ ಕಡೆ ಪ್ರಯಾಣ ಬೆಳೆಸಬೇಕಾಗಿರ್ತಕ್ಕಂಥವನು ಬಂದು ತಲುಪಿದ್ದು ಈ ಕ್ಷೇತ್ರಕ್ಕೆ, ಇಂದ್ರಗಿರಿಯ ಕ್ಷೇತ್ರಕ್ಕೆ. ಮಲಗಿದ್ದಾನೆ. ಕುಷ್ಮಾಂಡಿನಿ ಅಮ್ಮ ಏನು ಹೇಳ್ತಾರೆ, ನೀನು ಹೊರಟಿರ್ತಕ್ಕಂಥದ್ದು ಬಾಹುಬಲಿಯ ದರ್ಶನಕ್ಕೆ, ಆದರೆ ಅಲ್ಲಿಗೆ ಹೋಗುವುದು ದುರ್ಗಮ, ಅದು ನಿನಗೆ ಸಾಧ್ಯವಿಲ್ಲ. ಈಗ ನಾವು ಇರ್ತಕ್ಕಂಥದ್ದು ಯಾವ ಕಾಲದಲ್ಲಿ? ಇದು ಪಂಚಮ ಕಾಲ, ಅವಸರ್ಪಣೆಯ ಕಾಲ. ಇಲ್ಲಿಂದ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ನಿನ್ನಮ್ಮನಿಗೆ ಬಾಹುಬಲಿಯ ದರ್ಶನವಾಗಬೇಕಲ್ಲ, ಅದಕ್ಕೆ ನಾನು ಹೇಳಿದ ಹಾಗೆ ಮಾಡಿದರೆ ಇಲ್ಲಿಂದಲೇ ನಿನಗೆ ಬಾಹುಬಲಿಯ ದರ್ಶನವನ್ನು ಮಾಡ್ತೇನೆ. ನೀನೇನು ಮಾಡಬೇಕು? ಆಗ ಇಂದ್ರಗಿರಿಯಲಿ ಅರ್ಧ ಕಂದರ್ಪ
ಅಭಯದಂದ ನೀಡಿದಳು, ಮುಂದೆ ವಿಜಯಕ್ಕೆ ಅಭಯದಂದ ನೀಡಿದಳು. ನೀನು ಈ ಗಿರಿಯಲ್ಲಿ ಇದ್ದು ಇಂದ್ರಗಿರಿಯ ಕಡೆ ಬೆನ್ನು ಹಾಕಿ ಒಂದು ಬಾಣವನ್ನು ಬಿಡಬೇಕು. ಆಗ ಒಂದು ಸುಂದರವಾಗಿರ್ತಕ್ಕಂಥ ಅರ್ಧ ಕೆತ್ತನೆಯಾಗಿರ್ತಕ್ಕಂಥ ಮೂರ್ತಿಯ ನಿನಗೆ ದರ್ಶನ ಆಗ್ತದೆ. ಆದರೆ ಎಲ್ಲಿಯವರೆಗೆ ನಿನ್ನ ಕಿವಿಗೆ ಶಬ್ದಗಳು ಅಪ್ಪಳಿಸ್ತಿರ್ತವೋ ಅಲ್ಲಿವರೆಗೂ ನೀನು ಹಿಂದೆ ತಿರುಗಿ ನೋಡಬಾರ್ದು. ಶಬ್ದಗಳೆಲ್ಲವೂ ನಿಶ್ಶಬ್ದ ಆದ ಮೇಲೆ ನೀನು ತಿರುಗಿ ನೋಡಬೇಕು. ಮುಖ ನೋಡಿ ಬಾಣ ಹೊಡೆಯುವುದಲ್ಲ, ತಿರುಗಿ ಬಾಣ ಹೊಡಿಬೇಕು ಅಂತೇಳಿ ಆಜ್ಞೆ ಮಾಡ್ತಾಳೆ. ಒಪ್ಪಿಕೊಳ್ತಾನೆ. ಬೆಳಿಗ್ಗೆ ಎದ್ದಿದ್ದಾನೆ, ಬೆಟ್ಟ ನೋಡ್ತಾನೆ, ಕಲ್ಲಿನ ರಾಶಿ, ಪಂಚನಮೋಕಾರ ಮಂತ್ರಗಳನ್ನು ಧ್ಯಾನಿಸ್ತಾನೆ. ಭಗವಂತ ಪಾರ್ಶ್ವನಾಥ ಸ್ವಾಮಿಗೊಂದು ಸರಿ ಕೈ ಮುಗಿತಾನೆ. ಕೈ ಮುಗಿದು ಬಾಣವನ್ನು, ಬಿಲ್ಲಿಗೆ ಬಾಣವನ್ನು ಹೂಡಿ ಬಿಟ್ಟಿದ್ದಾನೆ. ಅದು ಇಂದ್ರಗಿರಿಗೆ ಹೋಗಿ ತಲುಪುವಷ್ಟರಲ್ಲಿ ಬೇಕಾದ ಹಾಗೆ ಕಲ್ಲು ಬಂಡೆಗಳು ಉರುಳುವ ಶಬ್ದಗಳಾಗ್ತವೆ. ಆ ಶಬ್ದಗಳಿಗೆ ಆತನಿಗೆ ಕಿವಿ ಕೊಡ್ಲಿಕ್ಕಾಗೋದಿಲ್ಲ. ಒಂದಷ್ಟು ತಡ್ಕೊಳ್ತಾನೆ. ಮಾನವ ಸಂಯಮಕ್ಕೊಂದು ಬೆಲೆ ಮಟ್ಟ ಇದೆಯಲ್ಲ, ಅದನ್ನು ಮೀರುವ ಶಬ್ದ ಆದಾಗ ತಿರುಗಿ ನೋಡ್ತಾನೆ. ಎಲ್ಲಿಯವೇ ಕಲ್ಲು ಉರುಳಿತೋ ಆತನ ದರ್ಶನ ಆದ ಕೂಡಲೇ ಕಲ್ಲುಗಳೆಲ್ಲವೂ ಕೂಡ ತಟಸ್ಥವಾಗ್ತದೆ. ನೋಡ್ತಾನೆ, ಅರ್ಧ ಚಿತ್ರಣವಾಗಿರ್ತಕ್ಕಂತಹ ಬಾಹುಬಲಿಯ ಮೂರ್ತಿ ಇದೆ. ಬಹಳ ಸಂತೋಷ ಪಡ್ತಾನೆ. ಆದರೆ ಆ ಶಬ್ದ ಮತ್ತು ದರ್ಶನ ಆದ ಕೂಡಲೇ ಆತ ಮೂರ್ಛೆ ತಪ್ಪಿ ಕೆಳಗೆ ಬೀಳ್ತಾನೆ. ಮೂರ್ಛೆ ತಪ್ಪಿ ಕೆಳಗೆ ಬಿದ್ದ ಕೂಡಲೇ ಮತ್ತೊಂದು ಸಾರಿ ಅಭಯವಾಗ್ತದೆ. ಇಲ್ಲಿ ಅರಿಷ್ಟನೇಮಿ ಎನ್ನುವಂತಹ ಒಬ್ಬ ಶಿಲ್ಪಿ ಇದ್ದಾನೆ. ಅವನಿಂದ ಈ ಶಿಲ್ಪವನ್ನು ನೀನು ಸಂಪೂರ್ಣ ಮಾಡಬೇಕು. ಮತ್ತು ಇಲ್ಲಿ ಭಗವಂತ ಪಾರ್ಶ್ವನಾಥ ಸ್ವಾಮಿಯ ಮಂದಿರ ಇದೆ, ಅದನ್ನು ನೀನು ಉದ್ಧಾರ ಮಾಡಬೇಕು. ಇಲ್ಲಿ ಚಾರುಕೀರ್ತಿ ಎನ್ನುವಂತಹ ಭಟ್ಟಾರಕರಿದ್ದಾರೆ. ಅವರ ಆಜ್ಞೆ, ಅವರ ಸೂಚನೆ ಮತ್ತು ಮಾರ್ಗದರ್ಶನದ ಮೇಲೆ, ಸುದತ್ತಾಚಾರ್ಯ ಮುನಿಗಳ ಮಾರ್ಗದರ್ಶನದಂತೆ ಆ ಭಗವಾನ್ ಬಾಹುಬಲಿಗೆ ನೀನು ಮಹಾಮಸ್ತಕಾಭಿಷೇಕವನ್ನು ಮಾಡಬೇಕು ಅಂತ ಹೇಳುವಂತಹ ಸೂಚನೆಯನ್ನು ಕೊಡ್ತಾಳೆ. ಏನು ಮಾಡ್ತಾನೆ? ಬಹಳ ಸಂತೋಷ ಆಗ್ತದೆ. ಎಲ್ಲ ಕೆತ್ತನೆಗೆ ಅರಿಷ್ಟನೇಮಿಯನ್ನು ಕರೆಸಿ ವ್ಯವಸ್ಥೆಯನ್ನು ಮಾಡ್ತಾನೆ. ಅರಿಷ್ಟನೇಮಿಯನ್ನು ಕರೆಸಿ ವ್ಯವಸ್ಥೆಯನ್ನು ಮಾಡಿ ಆಗಿದೆ. ಈಗ ಮುಂದೆ ವ್ಯವಸ್ಥೆ ಆಗಬೇಕಲ್ವಾ? ಇಡೀ ಕಳುವಪ್ಪು ನಗರ ಸುಂದರವಾಗಿ ಮದುಮಗಳಂತೆ ಶೋಭಿಸ್ತಾ ಉಂಟು. ಬಾಹುಬಲಿಯ ಕೆತ್ತನೆ ಆಗಿದೆ. ಸುಂದರವಾಗಿರ್ತಕ್ಕಂಥ ಮನ್ಮಥ ಕುಮಾರ ಎದ್ದು ಎಲ್ಲರನ್ನೂ ಕೈಬೀಸಿ ಕರೀತಾ ಇದ್ದಾನೆ. ಮಹಾಮಸ್ತಕಾಭಿಷೇಕಕ್ಕೆ ಅಣಿಯಾಗಿದೆ. ಮಸ್ತಕಾಭಿಷೇಕಕ್ಕೆ ಅಣಿಯಾದ ಸಂದರ್ಭದಲ್ಲಿ ಪಂಚಕಲ್ಯಾಣ ಮಾಡುವಂಥದ್ದು ಒಂದು ವಿಧಿ. ಅದು ನಾವು ಎಲ್ಲ ಕಡೆ ಪಂಚಕಲ್ಯಾಣಗಳನ್ನು ಮಾಡುವಾಗ, ಭಗವಂತ ಮಹಾಮಸ್ತಕಾಭಿಷೇಕವನ್ನು ಮಾಡುವಾಗ ಒಂದು ತೀರ್ಥಂಕರರ ಪಂಚಕಲ್ಯಾಣವನ್ನು ಕೂಡ ನಾವು ನೋಡ್ತೇವೆ. ಚಾವುಂಡರಾಯ ಚಿಂತನೆಯನ್ನು ಮಾಡಿದ್ದಾನೆ. ಈ ಕ್ಷೇತ್ರದಲ್ಲಿ ಭಗವಾನ್ ಬಾಹುಬಲಿಗೆ ಮಹಾಮಸ್ತಕಾಭಿಷೇಕವಾಗುವಂಥ ಈ ಸಂದರ್ಭದಲ್ಲಿ ಆತನ ಪಿತನಾಗಿರ್ತಕ್ಕಂತಹ ವರ್ತಮಾನ ಕಾಲದ ಆದಿತೀರ್ಥಂಕರನಾಗಿರ್ತಕ್ಕಂತಹ ವೃಷಭನಾಥರ ಪಂಚಕಲ್ಯಾಣಗಳನ್ನು ಮಾಡೋಣ. ಎಲ್ಲ ಪಂಡಿತ ವರ್ಗವನ್ನು ಚಿಂತಿಸಿದ್ದಾನೆ. ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಎಲ್ಲ ವಿಧಿವಿಧಾನಗಳು ಆರಂಭವಾಗಿದೆ. ಪಂಚಕಲ್ಯಾಣಗಳ ವಿಧಿವತ್ತುಗಳು ನಡೀತಾ ಇದ್ದಾವೆ. ಮಸ್ತಕಾಭಿಷೇಕಕ್ಕೆ ಮೇಲೆ ಅಣಿಯಾಗಿದೆ. ಸಾವಿರ ಗಟ್ಟಲೆ ಲಕ್ಷಗಟ್ಟಲೆ ಜನಗಳು ಬಂದು ಈ ಕಾರ್ಯಕ್ರಮದ ವೀಕ್ಷಕರಾಗಿ ಬರ್ತಾ ಇದ್ದಾರೆ. ಬಂದವರಿಗೆಲ್ಲರಿಗೂ ಕೂಡ ಊಟೋಪಚಾರದ ವ್ಯವಸ್ಥೆ ಆಗಿದೆ. ಬಂದವರು ಕಾಲ ಕಳಿಬೇಕಾದ್ರೆ ಅವರಿಗೆ ಮನೋರಂಜನೆ ಬೇಕಲ್ಲ. ಆಗ ಪಂಚಕಲ್ಯಾಣಗಳ ದೃಶ್ಯರೂಪಗಳು ಕೂಡ ವೇದಿಕೆಯಲ್ಲಿ ನಡೀತಾ ಇದೆ. ಭಗವಾನ್ ಆದಿನಾಥ ತೀರ್ಥಂಕರರ ಗರ್ಭಾವತರಣ ಕಲ್ಯಾಣ, ಜನ್ಮಾವತರಣ ಕಲ್ಯಾಣ ಆಗಿದೆ. ರಾಜ್ಯಾಭಿಷೇಕ ಕೂಡ ಆಗಿದೆ. ಅದೊಂದು ದಿನ ಅವರು ನೀಲಾಂಜನೇಯ ನೃತ್ಯ ನೋಡಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದಕ್ಕೋಸ್ಕರ ದೇವೇಂದ್ರ ನಿಯೋಜಿತವಾಗಿರ್ತಕ್ಕಂಥ ನೀಲಾಂಜನೆ ನೃತ್ಯ ಮಾಡಲಿಕ್ಕೆ ಬಂದಿದ್ದಾರೆ. ಚಾವುಂಡರಾಯ ಹಾಡಿನಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಬಂಟರ ಕುಲ ತಿಲಕನಾಗಿರ್ತಕ್ಕಂಥ ಪ್ರಖ್ಯಾತ ನಾಮಾಂಕಿತನಾಗಿರ್ತಕ್ಕಂಥ ಹಾಡುಗಾರನ್ನು ಕರೆಸಿದ್ದಾರೆ. ಹಾಗಾದರೆ ವಾದಕರು ಬೇಕಲ್ಲವೇ? ತನ್ನ ಗುರುವಿಗೆ ತನ್ನ ವಾದನದಿಂದಲೇ ಪ್ರಸಾದ ಕೊಟ್ಟಿರ್ತಕ್ಕಂತಹ ಗುರುಪ್ರಸಾದನನ್ನು ಕರೆಸಿದ್ದಾರೆ. ವಿಷ್ಣುನಾಮನ ನಾಮಾಂಕಿತವಾಗಿರ್ತಕ್ಕಂಥ ಆತನ ಸಹಸ್ರನಾಮದಲ್ಲಿರ್ತಕ್ಕಂಥ ಅನಿರುದ್ಧನನ್ನು ಇನ್ನೊಂದು ವಾದನಕ್ಕೆ ಕರೆಸಿದ್ದಾರೆ. ಮೂರೂ ಜನರು ಕೂಡ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಇತ್ತ ಕಡೆಯಿಂದ ನೋಡುವಾಗ ನೀಲಾಂಜನ ನೃತ್ಯಕ್ಕೆ ಬಂದಿದ್ದಾರೆ. ಎಲ್ಲ ಸಭಾಸದರು ಕೂಡ ಮೈಯೆಲ್ಲ ಕಣ್ಣಾಗಿ ಆ ನೃತ್ಯವನ್ನು ನೋಡ್ತಾ ಇದ್ದಾರೆ. ಬನ್ನಿ ನಾವು ನೋಡೋಣ. ಆಡಿದರು ನಾಟ್ಯವಾಡಿದರು, ಆಡಿದರು ನಾಟ್ಯದ ಆಡಿದರು.
ಆಡಿದರು ನಾಟ್ಯವಾಡಿದರು ನಾಟ್ಯದ ಆಡಿದರು ಗಾಡಿಗಾರ್ತಿಯರು ಮೋಡಿಯ ಬೀರುತ್ತ ಗಾಡಿಗಾರ್ತಿಯರು ಮೋಡಿಯ ಬೀರುತ್ತ ಆಡಿದರು ನಾಟ್ಯವಾಡಿದರು ಆಡಿದರು ಹಿಮ್ಮೇಳ ವಾದನವೋ ಹಿಮ್ಮೇಳ ವಾದನವೋ ನಾಟ್ಯ ನಿನಾದವೋ ನಾಟ್ಯ ನಿನಾದವೋ ನಾಟ್ಯ ನಿನಾದ ನಾಟ್ಯ ನಿನಾದ ನಾಟ್ಯ ನಿನಾದವೋ ನಾಟ್ಯ ನಿನಾದವೋ ಹಿಮ್ಮೇಳ ವಾದನವೋ ಆ ಗೆಜ್ಜೆಯನಾದವೋ ಕಣ್ಣಂಚಿನ ನೋಟವೋ ಕಣ್ಣಂಚಿನ ನೋಟವೋ ನೋಟವೋ
ಧಿಕ್ಕಿಟ್ಟ ತಕ್ಕಿಟ್ಟ ಧಿಕ್ಕಿಟ್ಟ ತಕ್ಕಿಟ್ಟ ಧಿಕ್ಕಿಟ್ಟ ತಕ್ಕ ಧಿಮಿತ ತೋಂತನ ಧಿರಿನ ಧೀಮ್ತನ ದಿರಿನ ತೋಂತ ದಿನ ತಕ ಧಿಮಿತ ತಕ್ಕಿಟ್ಟ ತಕ ಧಿಮಿ ಧಿಕ್ಕಿಟ್ಟ ತಕ ಧಿಮಿ ತಕ್ಕಿಟ್ಟ ತಕ ಧಿಮಿ ತಕ ಜನುತ ಧೀಮ್ ಧೀಮ್ ತೋಂ ತೋಂ ಧೀಮ್ 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 ತಕ ಧಿಮಿತ ತಕ ಜಡುತ ಧೀಮ್ ತನ ತಕ ಧಿಮಿತ ತಕ್ಕಿಟ್ಟ ಧಿಕ್ಕಿಟ್ಟ ತಕ ಧಿಮಿತ ತಕ ಧಿಮಿತ ತಕ ಜಡುತ ತಕ ಧಿಮಿತ ತಕ ಜಡುತ ಗೆಜ್ಜೆಯ ನಾದವೋ ಹಿಮ್ಮೇಳವಾದನವೋ ನಾಟ್ಯ ನಿನಾದವೋ ಕಣ್ಣಂಚಿನ ನೋಟವೋ ನಾಟ್ಯವಾಡಿದರು ಗಾಡಿಗಾರ್ತಿಯರು ನಾಟ್ಯವಾಡಿದರು 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 ಗಾಡಿಗಾರ್ತಿಯರು ನಾಟ್ಯವಾಡಿದರು ಮೋಡಿಯ ಬೀರುತ್ತ ನಾಟ್ಯವಾಡಿದರು ನಾಟ್ಯವಾಡಿದರು ಮೋಡಿಯ ಬೀರುತ್ತ ನಾಟ್ಯವಾಡಿದರು ನಾಟ್ಯವಾಡಿದರು ಆಡಿದರು ತಗದಿಮಿ ತಗ ಜಣ ತಗದಿಮಿ ತಗ ಜಣ ತಗದಿಮಿ ತಗ ಜಣ ತಗಧಿಮಿತ ತತೋಂಗ ದಿಗು ತಗ ತಯ್ಯ ತಯ್ಯ ತಿಮಿ ತತೋಂಗ ದಿಗು ತಗ ತೈ ತೈದ ತೋಂತನ ಧಿರಿನ ತೋಂ ತದಿನ ದಿನ ತಗ ಧಿಮಿತ ತಗ 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 ಧಿಮಿತ ತಕ್ಕಿಡ ತಗ ದಿಮ ತಗ ಜಡದ ಹಿಕ್ಕಿಡ ತಗ ದಿಮ ತಗ ಜಡದ ತಗ ದಿಮಿತ ತಗ ಜಣದ ತಗ ದಿಮಿತ ಆಡಿದರು ಆಡಿದರು ಇಂತಹ ಸುಂದರ ನೃತ್ಯವನ್ನ ಚಾವುಂಡರಾಯ ತನ್ನ ಅಮ್ಮ ಮತ್ತು ಉಳಿದ ರಾಜ ಸಮುದಾಯದೊಂದಿಗೆ ಕುಳಿತು ವೀಕ್ಷಿಸಿದ್ದಾನೆ. ಹಾಡುಗಾರಾಗಿರ್ತಕ್ಕಂತಹ ಆ ಪ್ರಖ್ಯಾತನಿಗೆ ದಂತೋದ್ಭವ ಅನ್ನುವಂಥ ಒಳ್ಳೆಯ ಬಿರುದನ್ನು ಕೊಟ್ಟಿದ್ದಾನೆ. ಬೇಕಾದಂತಹ ನಗನಾಣ್ಯಗಳನ್ನು ಕೊಟ್ಟು ಅವರನ್ನು ಗೌರವಿಸಿದ್ದಾನೆ. ಅಂದು ಕೊಟ್ಟ ಶಾಲನ್ನು ಇಂದೂ ಕೂಡ ಹಾಕಿಕೊಂಡಿರ್ತಕ್ಕಂತಹ ಪ್ರಖ್ಯಾತ ನಾಮಾಂಕಿತನಾಗಿರ್ತಕ್ಕಂತಹ ಹಾಡುಗಾರ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಲ್ಲ ಅಂತ ಭಾವಿಸಿದ್ದಾನೆ. ಇತ್ತ ಚಾವುಂಡರಾಯ ತನ್ನೆಲ್ಲ ಕುಲಗಳನ್ನು ಎತ್ತಿಕೊಂಡು ತನ್ನ ಸೇನಾಧಿಪತಿಗಳನ್ನೆಲ್ಲ ಸೇರಿಕೊಂಡು ಮಂತ್ರಿ ಮಾಗಧರೊಂದಿಗೆ ಪುರೋಹಿತರ ಸೇರಿಕೊಂಡು ಹೊರಟಿದ್ದಾನೆ. ಎಲ್ಲಿಗೆ? ಸಿದ್ಧಾಂತ ಚಕ್ರಿಗಳ ಮುಖೇನ ಸಿದ್ಧಾಂತ ಚಕ್ರಿ ನೇಮಿ ಚಂದ್ರರೇ ಸಿದ್ಧ ಶಾಸ್ತ್ರದಿ ದೇವ ಪ್ರತಿಷ್ಠೆಯ ಶುದ್ಧ ಭಾವದಿ ಕ್ರೀಡೆನಾದರು ಹೊದ್ದಿತೆ ದೋಷ
ಒದ್ದೆಯಾಗದು ಮದನ ಮೂರ್ತಿಯು ಬದ್ಧವಾದುದು ವಿಪುಲವಿಂದಿಗೆ ಫಲವೇನೆನುತಲಿ ಅಳಲಿ ಬುದ್ಧನಿಂದ ಫಲವೇನೆನುತ ಅಳಲಿ ಸಿದ್ಧಾಂತ ಚಕ್ರ ಯಾಕೆ ಚೌಂಡ್ರ ಏನು ಮನಸ್ಸು ಮಾಡಿದ್ದಾನೆ ಅಂತ ಹೇಳಿದ್ರೆ, ಕಂಡಿರ್ತಕ್ಕಂತಹ ಬಾಹುಬಲಿಯನ್ನು ಕೆತ್ತಿಸಿದ್ದು ನಾನು ಭರತ ಚಕ್ರಿಗೆ ಏನು ಕಡಿಮೆ ಅಲ್ಲ. ಭಾರತ ಚಕ್ರವರ್ತಿ ಪೌದನಾಪುರದಲ್ಲಿ ಸ್ವರ್ಣಮಯವಾಗಿರ್ತಕ್ಕಂತಹ ಬಾಹುಬಲಿಯನ್ನು ಕೆತ್ತಿಸಿದ್ರೆ, ನಾನು ಇಲ್ಲಿ ಅದಕ್ಕಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂತಹ ಶತಮಾನಗಳಿಂದಲೂ ಯಾರೂ ಮುಟ್ಟದೇ ಇರತಕ್ಕಂತಹ ಪರಮಪವಿತ್ರವಾಗಿರ್ತಕ್ಕಂತಹ ಮುಗುಳ್ನಗೆ ಇರ್ತಕ್ಕಂತಹ ಮನ್ಮಥರೂಪಿಯಾಗಿರ್ತಕ್ಕಂತಹ ಇಂತಹ ಬಾಹುಬಲಿಯನ್ನು ಕೆತ್ತಿಸಿದ್ದೇನಲ್ಲ, ನಾನು ಕೈಯಾರೆ ಮಸ್ತಕಾಭಿಷೇಕ ಮಾಡಬೇಕು, ನನ್ನ ಪರಿವಾರದವರು ಮಾಡಬೇಕು ಅಂತ ಬೆಟ್ಟ ಹತ್ತಿದ್ದಾನೆ. ಬೇಕಾದ ಹಾಗೆ ದ್ರವ್ಯಗಳಿಂದ ಅಭಿಷೇಕವನ್ನು ಸುರಿತಾ ಇದ್ದಾನೆ. ಅದೇನು ಹಾಲು, ಅದೇನು ನೀರು, ಅದೇನು ಮೊಸರು, ಅದೇನು ಕಷಾಯ, ಅದೇನು ಗಂಧ ಚಂದನಗಳು ಎಷ್ಟು ಸುರಿದರೂ ಕೂಡ ಎದೆ ಮಟ್ಟದಿಂದ ಕೆಳಗೆ ಇಳಿತಾ ಇಲ್ಲ. ಎಲ್ಲರೂ ಗಡಿಬಿಡಿಯಾಗಿದ್ದಾರೆ, ತಲೆನಿಸ್ತಾ ಇದ್ದಾರೆ, ಯಾಕೀಗಾಗ್ತಾ ಇದೆ ಅಂಥೇಳಿ. ಉತ್ತರ ಯಾರಿಗೆ ಗೊತ್ತಿಲ್ಲ, ಅವರವರೆಗೆ ಮಾತಾಡ್ತಾ ಇದ್ದಾರೆ. ಆಗ ಒಂದು ಅಜ್ಜಿ ತನ್ನ ಸಣ್ಣ ಗುಳ್ಳಕಾಯಿ ಅಜ್ಜಿಯಾಗಿ ಒಂದು ಸಣ್ಣ ಮಿಳ್ಳೆಯಲ್ಲಿ ಹಾಲು ಹಿಡ್ಕೊಂಡು ಬರ್ತಾಳೆ. ನನಗೆ ಒಂದು ಅಭಿಷೇಕ ಮಾಡಲಿಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳ್ತಾಳೆ. ಜೋರು ಮಾಡಿ ತಳ್ತಾರೆ ಬದಿಗೆ. ಕೊಡಪಾನಗಳಲ್ಲಿ ದೊಡ್ಡ ದೊಡ್ಡ ಹಂಡೆಗಳಲ್ಲಿ ಸುರಿದರೂ ನೀರಿಳಿತಾ ಇಲ್ಲ ಅಂತ ತಲೆಬಿಸಿಲಿ ನಾವಿದ್ದೇವೆ, ಒಂದು ಸೊಲಿಗೆ ಹಾಲು ಹಿಡ್ಕೊಂಡು ಬಂದ್ಲಿ ಇವಳು ಅಂತ ಹೇಳ್ತಾಳೆ. ಏನು ಬೇಕಾದರೆ ಆಗಲಿ ನನಗೊಂದು ಅವಕಾಶ ಕೊಡಿ ಅಂತ ಮತ್ತೆ ಭಿನ್ನವಿಸ್ಕೊಳ್ತಾಳೆ. ಈಕೆ ಭಿನ್ನವಿಕೆ ಚೌಂಡರಾಯನಿಗೆ ಮುಟ್ತದೆ. ಒಬ್ಬ ಓಡಿ ಹೋಗಿ ಹೇಳ್ತಾನೆ, ಒಂಜಿ ಅಜ್ಜಮ್ಮ ಬೈದೇರಿ ಆರೆಗ್ಲವರ ಬುಡ್ಕಾನ ಅಂತ ಕೇಳ್ತಾರೆ. ಆವಾಗ ಹೊರಗಡೆ ಹೋಗ್ಲಿ ಆ ಕಡೆ, ನಾವು ನಮ್ಮ ತಲೆಬಿಸಿಲಿದ್ದಾರೆ ಅಂತ ಬೈತಾನೆ. ಈ ಅಜ್ಜಿ ಕೇಳುವುದೇ ಇಲ್ಲ. ಮತ್ತೆ ಪುನಃ ಇನ್ನೊಬ್ಬ ಹೋಗಿ ಹೇಳ್ತಾನೆ, ಇಲ್ಲ ಅವರು ಬಿಡ್ತಾ ಇಲ್ಲ ಅಂತೇಳಿ. ಸರಿ ಹೋಗ್ಲಿ ಅಂತ ಹೇಳ್ತಾನೆ. ಅಜ್ಜಿ ಬೆಟ್ಟ ಏರಿ ಮೇಲೆ ಹೋಗ್ತದೆ. ಮೇಲೆ ಹೋಗಿ ಆ ಶಿರದ ಮೇಲೆ ಆ ತನ್ನ ಮಿಳ್ಳೆಯಿಂದ ಹಾಕಿದ ಹಾಲಿನಿಂದ ಇಡೀ ಅಲ್ಲಿರ್ತಕ್ಕಂಥ ಎಲ್ಲ ದ್ರವ್ಯಗಳು ಕೂಡ ಘನವೃದ್ಧಿ ಗಮಿಸುತ್ತ ಜಿನಪುತ್ರ ಮೂರ್ತಿಗೆ ಮನವಾಂತು ಅಭಿಷೇಕ ತಾನಿಸಗೆ. ಜಿನಪುತ್ರ ಮೂರ್ತಿಗೆ ಮನವಾಂತು ಅಭಿಷೇಕ ತಾನಿಸಗೆ. ಘನಮೂರ್ತಿಗಾಯ್ತು ಪೂರ್ಣದಿ ಮಜ್ಜನ. ಯಾವಾಗ ಈ ಅಜ್ಜಿ ಸಣ್ಣ ಮಿಳ್ಳೆಯಿಂದ ಹೋಗಿ ಆ ಬಾಹುಬಲಿಯ ಮಸ್ತಕಕ್ಕೆ ಅಭಿಷೇಕವನ್ನು ಮಾಡಿದ್ಲು, ಎಲ್ಲ ದ್ರವ್ಯಗಳು ಕೂಡ ಅಲ್ಲಿಂದ ಕೆಳಗೆ ಬಿದ್ದು ಇಡೀ ಕಲ್ಲಿನಿಂದ ಹಾಸು ಹೋಗಿ ಕೆಳಗೆ ಇಡೀ ಆ ಬಿಳಿಯ ಕೊಳವಾಯಿತು. ಆಗ ಚೌಂಡರಾಯನಿಗೆ ಆಶ್ಚರ್ಯ ಆಗ್ತದೆ. ಯಾರಿರಬಹುದು ಈ ಅಜ್ಜಿ ಅಂತ ತಿರುಗಿ ನೋಡ್ತಾನೆ, ಅಜ್ಜಿ ಕಾಣುವುದಿಲ್ಲ. ಆದರೆ ಯಾಕೆ ಹೀಗೆ ಅಂತ ಚಿಂತನೆ ಮಾಡುವಾಗ ಆತನಿಗೊಂದು ಅಶರೀರವಾಣಿ ಆಗ್ತದೆ. ಏನು ಕೇಳೋಣ. ತರಳ ಕೇಳಿಲೋ ದಧಿಯ ಕೊಳವಿದು ಪುರಕ್ಕೆ ಬೆಳುಗುಳವೆನುವ ಪೆಸರನು ಇರಿಸಿ. ಪುರಕ್ಕೆ ಬೆಳುಗುಳವೆನುವ ಪೆಸರನು ಇರಿಸಿ. ನೇಮಿನಾಥ ಜಿನನಿಗೆ ಹಿರಿಯ ಬಸದಿಯನ್ನು ವಿರಚಿಸುತ್ತ. ನೇಮಿನಾಥ ಜಿನನಿಗೆ ಹಿರಿಯ ಬಸದಿಯನ್ನು ವಿರಚಿಸುತ್ತ. ಗುರುಮಠದ ಸಹಿತಲಿ ಮೆರವ ಯಕ್ಷಿಗೆ ಗುಡಿಯ ನಿರ್ಮಿಸಿ. ಪರಮ ಅಹಿಂಸಾ ಧರ್ಮ ರಕ್ಷಿಸಿ ವೆರಸು ಕೀರ್ತಿಯನೋ. ತರಳ ಕೇಳಲು ದಧಿಯ ಕೊಳವಿದು ಪುರಕ್ಕೆ ಬೆಳುಗುಳವೆನುವ ಪೆಸರನ್ನು ಇರಿಸಿ. ಆ
ಚಾವುಂಡರಾಯ, ಎಲ್ಲವನ್ನೂ ಮರೆತೆಯಾ ನೀನು? ನಿನ್ನ ದಣಿವಾರಿಸಲು ಹೊಸುಗ ನೀನು ಬಂದು ಮಲಗಿದಾಗ ನಿನ್ನ ಕನಸಿನಲ್ಲಿ ಬಂದು ಹೇಳಿದವಳು ನಾನು. ಅದೋ ಅಲ್ಲಿದೆ, ಬಾಣ ಬಿಟ್ಟರೆ ನಿನಗೆ ಮೂರ್ತಿ ದರ್ಶನವಾಗ್ತದೆ ಅಂಥೇಳಿ ಕೈ ಮುಗಿದು ಒಪ್ಪಿಕೊಂಡೆ. ಬಾಣ ಬಿಟ್ಟೆ, ದರ್ಶನವಾಯಿತು. ಅರಿಷ್ಟನೇಮಿಯಿಂದ ಮೂರ್ತಿಯನ್ನು ಮಾಡಿಸಿದೆ. ಆ ಸಮಯದಲ್ಲಾದರೂ ನನ್ನ ನೆನಪಾಗಬಾರ್ದಿತ್ತೆ ನಿನಗೆ? ಆಮ್ರ ಕುಷ್ಮಾಂಡಿನಿ ಅಂತ ಅವಳು ದೇವಿ ಇದ್ದಾಳೆ, ಅವಳಿಗೊಂದು ದರ್ಶನ ಮಾಡಿ ಹೋಗೋಣ. ಬರಲಿಲ್ಲ ನಿನಗೆ. ಭರತ ಚಕ್ರಿಗಿಂತೂ ಕೂಡ ನಾನು ಮಿಗಿಲು ಅನ್ನುವಂಥ ಅಹಂಕಾರ ನಿನ್ನಲ್ಲಿ ಬಿತ್ತಲ್ಲ, ಆ ಅಹಂಕಾರವನ್ನು ಮುರಿಬೇಕು ಅಂತಲೇ ನಾನು ಮಾಡಿದ್ದು ಇದು. ಆದ್ದರಿಂದ ಇದೋ ನಾನು ಕುಷ್ಮಾಂಡಿನಿ ದೇವಿ ಅಂಥೇಳಿ ಅವಳಿಗೆ ಅಶರೀರವಾಣಿಯಾದ ಬಳಿಕ ಇದೋ ಇಲ್ಲಿಂದ ಹೋಗಿರ್ತಕ್ಕಂಥ ಎಲ್ಲ ದ್ರವ್ಯಗಳು ಕೂಡ ಕೆಳಗಡೆಯಿಂದ ತೇಲಿ ನಿಂತು ಬಿಳಿಯ ಕೊಳವಾಗಿದೆ. ಇದಕ್ಕೆ ನೀನು ಬೆಳಗುಳ ಅನ್ನುವಂತಹ ಶುಭ ನಾಮಕರಣವನ್ನು ಮಾಡು. ನೇಮಿನಾ ತೀರ್ಥಂಕರಿಗೆ ಒಂದು ಬಸದಿಯನ್ನು ಕಟ್ಟಿಸು. ಚಾರುಕೀರ್ತಿ ಅನ್ನುವಂತಹ ಪಟ್ಟಾಚಾರ್ಯರಿದ್ದಾರೆ, ಅವರಿಗೆ ಗುರು ಸನ್ಮಾನವನ್ನು ಮಾಡಿ. ತದನಂತರ ಈ ಕುಷ್ಮಾಂಡಿ ದೇವಿಗೆ ಒಂದು ಸಣ್ಣ ಗುಡಿಯನ್ನು ಕಟ್ಟಿಸು ಅಂತೇಳಿ ಆಜ್ಞೆ ಮಾಡ್ತಾಳೆ. ಎಲ್ಲವನ್ನ ಲಾಲಿಸಿದಂತಹ ಚಾವುಂಡರಾಯ ಅಮ್ಮನ ಆಜ್ಞೆಯನ್ನು ಶಿರಸ ಪಾಲಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. ತಾಯಿಯ ಆಜ್ಞೆಯಂತೆ ಆ ಮಠದಲ್ಲಿ ಸತ್ಕಾಲವೂ ಕೂಡ ಅನ್ನದಾನ, ಆಹಾರದಾನ, ವಿದ್ಯಾದಾನ, ಅಭಯದಾನ, ಶಾಸ್ತ್ರದಾನಗಳು ನಡೀತಾ ಬಂದಿರುತ್ತದೆ. ಎಲ್ಲವಕ್ಕೂ ಕೂಡ ಅಮ್ಮ ಕುಷ್ಮಾಂಡಿನಿ ದೇವಿಯ ಅನುಗ್ರಹ ಇರ್ತದೆ. ಮುಂದೆ ಕುಷ್ಮಾಂಡಿನಿ ದೇವಿಯನ್ನು ಮರಲಿಕ್ಕಾಗ್ತದೆ? ಹೊಯ್ಸಳರ ಕಾಲಕ್ಕೆ ಬಂದಿದ್ದೇವೆ. ಹೊಯ್ಸಳ ಕಾಲದಲ್ಲಿ ಒಂದು ಹುಲಿ ನುಗ್ಗಿದ ಬಳಿಕ ಅವರಿಗೆ ಹೊಯ್ಸಳ ಅನ್ನುವಂತಹ ನಾಮಕರಣವಾದದ್ದು ಇತಿಹಾಸ. ಒಂದನೇ ಬಲ್ಲಾಳ ವಿಷ್ಣುವರ್ಧನ ಸಾಮ್ರಾಜ್ಯವನ್ನು ಆಳ್ತಾರೆ. ಬಳಿಕ ಎರಡನೆಯ ಬಲ್ಲಾಳ ಅದನ್ನು ಆಳ್ವಿಕೆಯ ಕಾಲದಲ್ಲಿದ್ದಾನೆ. ಆತ ಬಹಳ ಸುಖ ಸಮೃದ್ಧಿಯಿಂದ ಆ ದೇಶವನ್ನು ಆಳುವ ಕಾಲದಲ್ಲಿ ದಿಲ್ಲಿಯ ಒಬ್ಬ ಮುಸ್ಲಿಂ ದೊರೆ ಆತನನ್ನು ಬರಹೇಳಿದ್ದಾನೆ. ತಾನು ಬರುವುದಿಲ್ಲ ಎಂದು ಉತ್ತರ ಕೊಟ್ಟಾಗ, ನೀನು ಬಾರದೆ ಹೋದರೆ ಎಳೆದು ತರುವೆ ಎನ್ನುವಂಥ ಸಂದೇಶವನ್ನು ಕೊಟ್ಟಾಗ, ನಾನು ಒಬ್ಬ ಜೈನ ಕುಲತಿಲಕನಾಗಿರ್ತಕ್ಕಂಥ ಅರಸುಮನೆತನದವನು, ಆದ್ದರಿಂದ ಮಾತಿಗೆ ಬೆಲೆ ಕೊಡುತ್ತೇನೆ. ಇದು ನನ್ನ ರಾಜಪಾರಂಪರ್ಯಕ್ಕೆ, ರಾಜಗಾಂಭೀರ್ಯಕ್ಕೆ ಕುಂದು ಆದರೂ ಪರವಾಗಿಲ್ಲ, ಜೈನ ಧರ್ಮದಲ್ಲಿ ನಾನು ಹುಟ್ಟಿದ್ದಕ್ಕೆ ಗೌರವ ಕೊಡಬೇಕು ಅಂತೇಳಿ ದಿಲ್ಲಿಗೆ ಹೋಗ್ತಾನೆ. ದಿಲ್ಲಿಗೆ ಹೋದಾಗ ಆ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವಂತಹ ಮುಸ್ಲಿಂ ದೊರೆ, ನಿನ್ನಿಂದ ನನಗೆ ನ್ಯಾಸ ಬೇಕು, ನಿನ್ನನಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾನೆ. ಅಂದರೆ ನಿನ್ನ ಇಡೀ ದೇಶದಿಂದ ತೆರಿಗೆ ನನಗೆ ಬರಬೇಕು ಅಂತ ಹೇಳ್ತಾನೆ. ಆವಾಗ ಹೇಳ್ತಾನೆ, ನಾನು ಬಂದದ್ದು ನಿನ್ನನ್ನು ಭೇಟಿಯಾಗುವುದಕ್ಕೆ, ತೆರಿಗೆ ಕಟ್ಟುವುದಕ್ಕಲ್ಲ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ನಿನ್ನ ಕಿರಿಬೆರಳ ನ್ಯಾಸವ ಕೊಟ್ಟು ಇಲ್ಲಿಂದ ಹೋಗಬೇಕು, ಇಲ್ಲದ್ರೆ ಶಿರಶ್ಛೇದನ ಮಾಡ್ತೇನೆ ಅಂತ ಹೇಳ್ತಾನೆ. ಆದರೆ ಹೋಗಿ ಸೇರಿದ್ದು ಮುಸ್ಲಿಂ ದೊರೆಗಳ ಮಧ್ಯಕ್ಕಲ್ಲವೇ, ಅಲ್ಲಿಂದ ಹೊರಟು ಬಂದು ಮತ್ತೆ ಏನಾದರೂ ಸಾಧಿಸಬಹುದು ಅಂತ ಹೇಳಿ ಆತ ತನ್ನ ಕಿರಿಬೆರಳ ನ್ಯಾಸವನ್ನು ಕೊಟ್ಟು ಹಿಂದಿರುಗಿ ತನ್ನ ದೇಶಕ್ಕೆ ಬರ್ತಾನೆ. ತನ್ನ ದೇಶಕ್ಕೆ ಬಂದು ಅರಮನೆಗೆ ಬಂದಾಗ ಸುದ್ದಿ ಬರ್ತದೆ, ಜಿನಬಸದಿಗೆ ಮುನಿಪುಂಗವರು ಬಂದಿದ್ದಾರಂತೆ, ತಾ ಹೋಗಿ ದರ್ಶನ ಮಾಡಬೇಕು, ನಾಳೆ ಆಹಾರಕ್ಕೆ ವ್ಯವಸ್ಥೆ ಆಗಬೇಕು ಅಂತ ಹೇಳ್ತಾರೆ. ಬಹಳ ಸಂತೋಷದಿಂದ ಮಡದಿ ಮಕ್ಕಳೊಂದಿಗೆ ಕೂಡಿ ಜಿನಮಂದಿರಕ್ಕೆ ಹೋಗ್ತಾನೆ. ಜಿನಮಂದಿರಕ್ಕೆ ಹೋಗಿ ಮುನಿಗಳಿಗೆ ಅಡ್ಡ ಬೀಳ್ತಾನೆ. ನಾರಿಯರ ಸಹಭೂಪ ಗಮಿಸುತ್ತೆ ಚಾರು ಶ್ರೀ ಜಿನ ಮುನಿಯ ಚರಣಕ್ಕೆ, ಭೋರ ನಿರಗುತ ಕರೆದ ಭಕ್ತಿಯುಳ್ ಪಾರಣಿಗೆ ನಯದಿ, ತೋರೆ ಬೆರಳಿನ ಊನ ಮುನಿ
ಮುನಿಪನು ಧಾರುಣೀಶನ ಕರೆಯನು ಒಪ್ಪದೆ ಸಾರಲಾಕ್ಷಣೆ ಅರಸ ಕೇಳುತ್ತ ಬೆರಳಿನ ಊನ ತೋರೆ ಮುನಿಪನು ಧಾರುಣೀಶನ ಕರೆಯ ಒಪ್ಪದೆ ಸಾರಲು ಆ ಕ್ಷಣ ನೇರವಾಗಿ ತನ್ನ ಪರಿವಾರದೊಂದಿಗೆ ಜಿನಬಸ್ತಿಗೆ ತೆರಳಿದ್ದಾನೆ. ಮುನಿ ಮಹಾರಾಜರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಹೋಗುವಾಗ ಹರಿವಾಣದ ತುಂಬ ಫಲಗಳನ್ನು ತೆಗೆದುಕೊಂಡು ಹೋಗಿ ಜಿನಮುನಿಗಳ ಪದತಲಕ್ಕೆ ಸಮರ್ಪಿಸಿದ್ದಾನೆ. ಹೇಳ್ತಾನೆ, ನಾನು ಈ ದೇಶದ ರಾಜ, ತಾವು ಇಲ್ಲಿಗೆ ಬಂದದ್ದು ಬಹಳ ಸಂತೋಷ ಆಗಿದೆ. ನಾನು ದಿಲ್ಲಿಗೆ ಹೋಗಿದ್ದರಿಂದ ತಮ್ಮನ್ನು ಆಹ್ವಾನಿಸಲಿಕ್ಕೆ ನನಗೆ ಸಮಯ ಸಿಗಲಿಲ್ಲ. ಈಗ ಬಂದಿದ್ದೇನೆ, ನನಗೆ ಆಶೀರ್ವಾದವನ್ನು ಮಾಡಬೇಕು. ತಾವು ನಾಳೆಯ ದಿನ ನಮ್ಮ ಅರಮನೆಗೆ ಬಂದು ಆಹಾರವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾನೆ. ಆಗ ಅವರೆಲ್ಲ ಮಾತುಗಳನ್ನು ಕೇಳಿ ಅವರಿಗೆ ಆಶೀರ್ವಚನವನ್ನು ಕೊಟ್ಟ ಬಳಿಕ ಮುನಿಗಳು ಆತನನ್ನು ನೋಡ್ತಾರೆ. ಆತನ ಕೈಯನ್ನು ನೋಡುವಾಗ ಆತನ ಕಿರಿ ಬೆರಳಿರೋದಿಲ್ಲ. ಆಗ ನೇರವಾಗಿ ಮುನಿಗಳೇನು ಹೇಳ್ತಾರೆ, ಯಾರಲ್ಲಿ ಅಂಗವೂನ ಇರ್ತದೋ ಅಂಥವರಿಂದ ನಾನು ಆಹಾರ ಸ್ವೀಕರಿಸಲಿಕ್ಕಾಗುವುದಿಲ್ಲ, ಅದು ಮುನಿಧರ್ಮಕ್ಕೆ ಅಪಕ್ಷತೆಯಾಗ್ತದೆ ಅಂತ ಹೇಳ್ತಾರೆ. ಇದನ್ನು ಕೇಳಿದಂತಹ ರಾಜ ಕೆಂಡಮಂಡಲವಾಗ್ತಾನೆ, ಸಿಟ್ಟು ಹೇಳ್ತಾನೆ, ಮೊದಲೇ ಅಲ್ಲಿ ಬೆರಳು ಕೊಟ್ಟು ಬಂದ ನೋವು, ಇಲ್ಲಿ ಬೆರಳು ಕೊಟ್ಟಿದ್ದಕ್ಕೆ ನನ್ನಿಂದ ಆಹಾರ ತೆಗೆದುಕೊಳ್ಳುವುದಿಲ್ಲ ಎನ್ನುವಂತಹ ನೋವು, ಇಂತಹ ಜಿನಧರ್ಮದಲ್ಲಿ ನಾನಿರಬೇಕೆ ಎಂದು ಹೇಳಿ ಭಾವಿಸಿ ಜಿನಧರ್ಮವನ್ನು ತೊರೆಯುತ್ತಾನೆ. ಜಿನಧರ್ಮವನ್ನು ತೊರೆದವನು ಸುಮ್ಮನಿರುವುದಿಲ್ಲ. ಆತನ ಕ್ಷೇತ್ರದಲ್ಲಿ ಹೊಯ್ಸಳ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ 1200 ಬಸದಿಗಳಿರ್ತವೆ, ಎಲ್ಲವನ್ನ ನೆಲಸಮ ಮಾಡ್ತಾನೆ. ಅದರಲ್ಲಿರ್ತಕ್ಕಂಥ ಕಲ್ಲುಗಳಿಂದ ತನ್ನ ದೇಶಕ್ಕೆ ಕಟ್ಟೆಗಳನ್ನು ಕಟ್ತಾನೆ, ಏರಿ ಮೋರಿಗಳನ್ನು ಕಟ್ಟುತ್ತಾನೆ. ಯಾಕೆ? ಜಿನ ಬಸದಿಗಳಿದ್ದರೆ ಮಾತ್ರ ಜಿನಮುನಿಗಳು ಇಲ್ಲಿಗೆ ಬರುವುದು, ಇನ್ನು ಇಲ್ಲಿ ಇರಬಾರದು ಅಂತ ಹೇಳ್ತಾನೆ. ಯಾರಾದರೂ ಜಿನಮುನಿಗಳು ಕಂಡ್ರೆ ಅವರ ಶಿರಚ್ಛೇದನ ಮಾಡಬೇಕು ಅಂತ ರಾಜಾಜ್ಞೆಯನ್ನು ಮಾಡ್ತಾನೆ. ಇದೆಲ್ಲ ಮಾಡಿದ್ರಿಂದ ಏನಾಯಿತು? ಕಡುದ್ವೇಷದಲ್ಲಿ ಭೂಪೈ ಪುಡಿಗೈದು ಬಸದಿಯೋ ಕಡಿದು ಜಿನಮುನಿಗಳನ್ನು ಅಡಗೂರಿನಲ್ಲಿ ಭೂಮಿ ಒಡೆಯಲಾರಂಭಿಸಿ ತಡೆಯೇ ಮಾರಣ ಮಖಗೈದ. ಇವನು ಈ ರೀತಿ ಮಾಡಿದಾಗ ಇಡೀ ಭೂಮಿ ಬಾಯಿ ಬಿಡಲಿಕ್ಕೆ ಆರಂಭವಾಯಿತು. ಇಡೀ ಭೂಮಿ ಬಾಯಿ ಬಿಡಲಿಕ್ಕೆ ಆರಂಭವಾದಾಗ ಇದ್ದ ಮನೆಗಳು ಇದ್ದ ಅಲ್ಲಿ ಪ್ರಾಣಿ ಪಶು ಪಕ್ಷಿಗಳೆಲ್ಲವೂ ಅದರೊಳಗೆ ಭುಂಜನ ಆಗಲಿಕ್ಕೆ ಆರಂಭ ಆಯಿತು. ಏನು ಮಾಡೋದು? ಜೈನ ಧರ್ಮದಲ್ಲಿ ಒಪ್ಪಿಕೊಳ್ಳೋದಿಲ್ಲ. ಬ್ರಾಹ್ಮಣರನ್ನು ಕರೆಸ್ತಾನೆ. ಇದಕ್ಕೇನು ಪರಿಹಾರ ಅಂತ ಕೇಳ್ತಾನೆ. ಅದಕ್ಕೆ 1000 ಕೋಣಗಳ ಬಲಿ ಕೊಟ್ಟರೆ ಅದು ಬಿಟ್ಟಂತ ಬಾಯಿ ಮುಚ್ಚುತ್ತದೆ ಅಂತ ಹೇಳ್ತಾನೆ. ಸರಿ, 1000 ಕೋಣಗಳನ್ನು ಬಲಿದಾನ ಮಾಡ್ತಾನೆ. ಬಾಯಿ ಮತ್ತು ಜಾಸ್ತಿ ಬಿಡ್ತದೆ. ಇನ್ನೇನು ಮಾಡಬೇಕು ಅಂತ ನರಮಾನವರ ಬಲಿ ಆಗಬೇಕು ಅಂತಾನೆ. ನರಮಾನವರ ಬಲಿ ಆಗ್ತದೆ. ಯಾವುದೇ ಬಲಿ ಕೊಟ್ಟರು ನಿಲ್ಲೋದಿಲ್ಲ. ಆಗ ಒಬ್ಬ ಸೈನಿಕ ಬಂದು ಹೇಳ್ತಾನೆ, ಯಾಕೆ ಸ್ವಾಮಿ ಹೀಗೆ ಮಾಡ್ತೀರಿ? ನೀವು ಹೀಗೆ ಮಾಡುವುದು ಒಳಿತಲ್ಲ. ನೇರವಾಗಿ ಹೋಗಿ ಚಾರುಕೀರ್ತಿ ಸ್ವಾಮೀಜಿಯ ಮಠದಲ್ಲಿ ಒಬ್ಬರು ಮುನಿಗಳಿದ್ದಾರೆ, ಅವರ ದರ್ಶನವನ್ನು ಮಾಡಿ, ಖಂಡಿತ ನಿಮಗೆ ಫಲ ಸಿಗ್ತದೆ ಅಂತ ಹೇಳ್ತಾನೆ. ನೇರವಾಗಿ ಶ್ರವಣಬೆಳಗೊಳಕ್ಕೆ ಬರ್ತಾನೆ. ಬಂದು ಚಾರುಕೀರ್ತಿ ಮುನಿಗಳ ದರ್ಶನವನ್ನು ಮಾಡ್ತಾನೆ. ಮುನಿಗಳಲ್ಲಿ ಅರ್ಹುತ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಅರೆಲಾಲಿಸು ಅರಸಲಾಲಿಸು ಪೊರೆವ ಯಕ್ಷಿಯೇ ಕರುಣದ ಭಯದಿ ಭುವಿಗೆ ಒದಗಿದೆ ದುರಿತ ಸರಿಪುದು ಬೇಡ ಸಂಶಯ. ಯಕ್ಷಿಯ ಕರುಣದ ಭಯದಿ ದುರಿತ ಸರಿಪುದು ಬೇಡ ಸಂಶಯ. ಬರುವೆ ಆಸರಿಗೆ ಮೆರೆವ ಕೂಷ್ಮಾಂಡಿನಿ ದೇವಿ ಮೂರ್ತಿಯ ಇರಿಸಿ ಚಂದನ ಪೀಠ ಮಧ್ಯದಿ ಕರಿಯನೇರುತ ಅಡಗೂರು ಕ್ಷೇತ್ರಕ್ಕೆ ಪರಿಯ ಮುನಿಯೈ ತರುವೆನೆಂದ. ಬರುವೆ ಆಸರಿಗೆ ಮೆರೆವ ಕೂಷ್ಮಾಂಡಿನಿ ದೇವಿಯ ಮೂರ್ತಿಯ ಇರಿಸಿ ಚಂದನ ಪೀಠ ಮಧ್ಯದಿ ಕರಿಯನೇರುತ
ಅಡಗೂರು ಕ್ಷೇತ್ರಕ್ಕೆ ಪೊರೆಯ ಮುನಿ ಕೈ ತಂದರು. ಓ ಎರಡನೆಯ ವೀರಬಲ್ಲಾಳನು ನೇರವಾಗಿ ತನ್ನ ಕುಟುಂಬ ಸಮೇತ ಶ್ರವಣಬೆಳಗೊಳಕ್ಕೆ ಬಂದಿದ್ದಾನೆ. ಭಗವಾನ್ ನೇಮಿನಾಥ ತೀರ್ಥಂಕರರಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿದ್ದಾನೆ. ನೇರವಾಗಿ ಆಂಬರ್ ಕುಷ್ಮಾಂಡಿ ದೇವಿಯ ಮಂದಿರಕ್ಕೆ ತೆರಳಿ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಿದ್ದಾನೆ. ಅಲ್ಲಿಂದ ನೇರವಾಗಿ ಚಾರುಕೀರ್ತಿ ಮುನಿ ಪುಂಗವರ ಚರಣ ಕಮಲಗಳಿಗೆ ಶಿರ ಒಡ್ಡಿ ತನ್ನ ನೋವನ್ನು ಹೇಳಿಕೊಳ್ತಾನೆ. ಆಗ ಅವರು ನೇರವಾಗಿ ಮುನಿಗಳ ಬಳಿಗೆ ಬಂದು ಕುಳಿತುಕೊಂಡು ಇದಕ್ಕೆ ಬೇಕಾದಂತಹ ಪರಿಹಾರ ಏನು ಅಂತ ಮುನಿಗಳಲ್ಲಿ ಕೇಳಿದಾಗ ಮುನಿಗಳು ಹೇಳ್ತಾರೆ, ಇಲ್ಲಿರ್ತಕ್ಕಂತಹ ಕುಷ್ಮಾಂಡಿನಿ ಅಮ್ಮನನ್ನು ನೀನು ಆ ಅಡಗೂರು ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನೀನು ಪೂಜಾ ಕೈಂಕರ್ಯಗಳನ್ನು ಮಾಡಿ 101,008 ಕುಂಬಳಕಾಯಿಯನ್ನು ಆ ಬಾಯ್ಬಿಟ್ಟಂತಹ ಭೂಮಿಗೆ ಅಂದರೆ ಬಾಯ್ಬಿಟ್ಟಂತಹ ಧರೆಗೆ ನೀನು ತರ್ಪಣೆ ಮಾಡಿದ್ದೆ ಆದರೆ ಆ ಧರೆ ಮುಚ್ಚಿ ನಿನಗೆ ಸುಯೋಗ ಕೂಡಿ ಬರ್ತದೆ, ಹೋಗು ಅಂತೇಳಿ ಅಪ್ಪಣೆ ಆಗ್ತದೆ. ಸರಿ, ಕುಷ್ಮಾಂಡಿ ದೇವಿಯ ನಿಜಮೂರ್ತಿಯನ್ನು ಎತ್ತಿಕೊಂಡು ಅಲ್ಲಿಂದ ನೇರವಾಗಿ ಅಡಗೂರಿಗೆ ಬರ್ತಾರೆ. ಅಡಗೂರಿಗೆ ಬರುವಾಗ ಸಿಂಚನದ ಮಳೆ ಪ್ರಾರಂಭವಾಗಿದೆ, ಎಲ್ಲೆಲ್ಲೋ ತಂಪು ಕೂಡ್ತಾ ಇದೆ. ಆ ಮುನಿಪಂಗವರು ಮತ್ತು ಚಾರುಕೀರ್ತಿ ಮಹಾಸ್ವಾಮಿಗಳ ಆಜ್ಞೆಯಂತೆ 1,008 ಕುಂಬಳಕಾಯಿಯ ಅಂದರೆ ಕೂಷ್ಮಾಂಡವನ್ನು ಅದಕ್ಕೆ ತರ್ಪಣೆ ಕೊಟ್ಟಿದ್ದಾರೆ. ತರ್ಪಣೆ ಕೊಡುತ್ತಿದ್ದ ಹಾಗೆ ಅಡಗೂರಿನಲ್ಲಿ ಎಡೆಬಿಟ್ಟಂತಹ ಭೂಮಿ ಕೂಡಿಕೊಳ್ತದೆ. ಭೂಮಾತೆ ಒಪ್ಪಿಕೊಳ್ತಾಳೆ, ಹಿಂಸೆಗಿಂತ ಅಹಿಂಸೆ ಮಿಗಿಲು ಅನ್ನುವಂಥದ್ದನ್ನು. ಇದನ್ನು ಕಂಡಿರ್ತಕ್ಕಂತಹ ಎರಡನೆಯ ವೀರಬಲ್ಲಾಳ ಬಹಳ ಸಂತೋಷಪಟ್ಟು ಆ ಮುನಿಗಳ ಚರಣಾರವಿಂದಗಳಿಗೆ ಮತ್ತೊಮ್ಮೆ ಶಿರ ಒಡ್ಡಿ, ನಾನು ಇಲ್ಲಿ ನಿಮಗೆ ಪೀಠವನ್ನು ಸ್ಥಾಪಿಸ್ತೇನೆ, ಇಲ್ಲೊಂದು ಮಂದಿರವನ್ನು ಸ್ಥಾಪಿಸ್ತೇನೆ, ಇಲ್ಲಿ ನಾನು ಕೆಡವಿರ್ತಕ್ಕಂಥ 1,200 ಜಿನಮಂದಿರವನ್ನು ಪುನಃ ಕಟ್ಟಿಸ್ತೇನೆ, ಇಲ್ಲಿ ಜಿನಧರ್ಮವು ಇನ್ನೊಂದು ಸಾರಿ ಬೆಳಗಬೇಕು, ಇಲ್ಲಿ ಜಿನಮಂದಿರವನ್ನು ಕಟ್ಟಿಸ್ತೇನೆ, ಅಮ್ಮನಿಗೆ ದೇವಸ್ಥಾನವನ್ನು ಕಟ್ಟಿಸ್ತೇನೆ, ನಿಮಗೊಂದು ಪೀಠವನ್ನು ಸ್ಥಾಪಿಸ್ತೇನೆ, ನೀವು ಇಲ್ಲೇ ಇರಬೇಕು ಅಂತ ಹೇಳ್ತಾನೆ. ಆಗ ಈ ಮಾತನ್ನು ಕೇಳಿದಂತಹ ಮುನಿಗಳು, ತಡೆಯದಿರು ಹೊಯ್ಸಳನೆ ದೇವಿಯ ನುಡಿಗೆ ಅಹಿಂಸಾ ಧರ್ಮ ಬೋಧಿಸೆ, ದೇವಿಯ ನುಡಿಗೆ ಅಹಿಂಸಾ ಧರ್ಮ ಬೋಧಿಸೆ, ನಡೆವೆನ ತುಳುನಾಡ ಸೀಮೆಗೆ, ನಡೆವೆನ ತುಳುನಾಡ ಸೀಮೆಗೆ ಮಾಡು ಸನ್ನಹವ, ತಡೆಯದಿರು ಹೊಯ್ಸಳ. ರಾಜ, ನಿನ್ನ ಮನಸ್ಸು ನಿನ್ನ ಭಾವನೆ ಏನು ಅಂತದ್ದು ನನಗೆ ಅರ್ಥ ಆಗಿದೆ. ನಿನ್ನ ಸಮಸ್ಯೆ ಪರಿಹಾರ ಆದಾಗ ನಿನಗೆ ಧರ್ಮ ಬೇಕು, ಅಂದು ನಿಜ ಮಾತು ಕೇಳಿದಾಗ ನಿನ್ನ ಧರ್ಮವನ್ನು ತೊರೆದೆ, ನಿನ್ನ ಕರ್ಮಫಲ. ಆದರೆ ನನಗೆ ಮಾತೆ ಕುಷ್ಮಾಂಡಿ ದೇವಿಯ ಆಜ್ಞೆಯಾಗಿದೆ, ನೀನು ನಿಂತಲ್ಲಿ ನಿಲ್ಲಬೇಡ. ಯಾವಾಗ ಅಡಗೂರಿನ ಭೂಮಿ ಸೇರಿ ಅಲ್ಲಿಗೆ ಕ್ಷೇಮಗಳು ಕೂಡಿ ಬರ್ತದೋ ಅಲ್ಲಿಂದ ನೀನು ಮುಂದೆ ಪಯಣವನ್ನು ಬೆಳೆಸಬೇಕು ಅಂತ ಆಜ್ಞೆಯಾಗಿದೆ. ನನಗೆ ಆಕೆ ಏನು ಹೇಳಿದ್ದಾಳೆ, ತುಳುನಾಡಿನತ್ತ ನೀನು ಪಯಣವನ್ನು ಬೆಳೆಸಿ ತುಳುನಾಡಿಗೆ ಧರ್ಮವನ್ನು ಪೂರೈಸಬೇಕು ಅಂತ ಹೇಳಿದ್ದಾಳೆ. ಆದ್ದರಿಂದ ನಾನಿಲ್ಲಿ ನಿಲ್ಲಲಾರೆ, ನಾನು ತುಳುನಾಡಿನತ್ತ ಪ್ರಯಾಣ ಬೆಳೆಸುತ್ತೇನೆ ಅಂತ ಹೇಳ್ತಾಳೆ. ಆದರೆ ಪರಿಪರಿಯಾಗಿ ಬೇಡಿಕೊಳ್ತಾನೆ ಯಾರು, ವೀರಬಲ್ಲಾಳ ನಿಲ್ಲಬೇಕು ಅಂತೇಳಿ. ಕೊನೆಗೆ ಆಕೆಯ ಮಾತನ್ನು ಮುನಿಗಳ ಮಾತನ್ನು ಆತ ಪೋಷಿಸ್ತಾನೆ. ಸರಿ, ನಿಮ್ಮ ಮಾತಿನಂತೆ ನಡೆಯಲಿ ಅಂತ ಹೇಳಿ ಇಡೀ ಪ್ರಯಾಣದುದ್ದಕ್ಕೂ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅಷ್ಟು ಸೇನಾಧಿಪತಿಗಳನ್ನ ಸೈನಿಕರನ್ನು ಅವರೊಂದಿಗೆ ಬಿಟ್ಟು ಒಳ್ಳೆಯ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಗಜವನ್ನು ಆನೆಯನ್ನು ಕೊಟ್ಟು ಆನೆಯ ಮೇಲೆ ಪೀಠವನ್ನು ಇರಿಸಿ ಅದರ ಮೇಲೆ ಅಮ್ಮ ಕುಷ್ಮಾಂಡಿ ದೇವಿಯನ್ನು ವಿರಾಜಮಾನವನ್ನಾಗಿರಿಸಿ ಅಲ್ಲಿಂದ ಪ್ರಯಾಣ ಬಿಡಿಸಲಿಕ್ಕೆ ಬೇಕಾದಂತಹ ವಿಹಾರಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಎರಡನೆಯ ವೀರಬಲ್ಲಾಳ ಮಾಡಿಕೊಡ್ತಾನೆ. ಇದೆಲ್ಲವನ್ನು ಸ್ವೀಕರಿಸಿದಂತಹ ಚಾರುಕೀರ್ತಿ ಮಹಾರಾಜರು ಮುನಿಗಳೊಂದಿಗೆ ಆನೆಯ ಮೇಲೆ ಇಟ್ಟಿರ್ತಕ್ಕಂಥ ಕುಷ್ಮಾಂಡಿನಿಯನ್ನು ಹೊತ್ತುಕೊಂಡು ನೇರವಾಗಿ ತುಳುನಾಡಿನತ್ರ ಪ್ರಯಾಣವನ್ನು ಬೆಳೆಸ್ತಾರೆ. ಬರುವಾಗ ಅದೆಷ್ಟೋ ಬಸದಿಗಳ ಜೀರ್ಣೋದ್ಧಾರವನ್ನು ಮಾಡಿಸ್ತಾರೆ, ಅದೆಷ್ಟೋ ಬಸದಿಗಳ ಪಂಚಕಲ್ಯಾಣಗಳನ್ನು ಮಾಡಿಸ್ತಾರೆ, ಅದೆಷ್ಟೋ ಬಸದಿಗಳಿಗೆ ಧಾಮ ಸಂಪ್ರೋಕ್ಷಣೆಯನ್ನು ಮಾಡಿಸಿ ಎಲ್ಲ ಕಡೆ ಧರ್ಮ ಸಂಪನ್ನಗೊಳ್ಳುವಂತೆ ಮಾಡಿ ಬಂದು ಮಲೆನಾಡಿನಿಂದ ಕೆಳಗಿಳಿರ್ತಕ್ಕಂತಹ ಈ ತೌಳವ ಕುಲವ ಬೆಳೆದಿರ್ತಕ್ಕಂತಹ ಇಂದಿನ ಕರಿಯ ಕಲ್ಲಿನ ಬಳಿ ಇರ್ತಕ್ಕಂತಹ ಒಂದು ಸುಕ್ಷೇತ್ರಕ್ಕೆ ಬಂದು ತಲುಪಿದ್ದಾರೆ. ಇನ್ನು ಮುಂದೆ ಪ್ರಯಾಣ ಬೆಳೆಸಲಿಕ್ಕೆ ಸ್ವಲ್ಪ ನಮಗೆ ವಿರಾಮ ಬೇಕು ಅಂತ ಹೇಳಿ ಆನೆಯನ್ನು ಒಂದು ಕಡೆ ನಿಲ್ಲಿಸಿದ್ದಾರೆ. ಮಾತೆಯನ್ನು ಕೆಳಗಿಳಿಸಿ ಒಂದು ಕಲ್ಲ ಮೇಲೆ ಇಟ್ಟು ವಿಶ್ರಾಂತಿಯತ್ತ ತೆರಳಿದ್ದಾರೆ.
ഇരുളു ಕಾಲದಿ ಪವಡಿಸಿ ನಲ್ಲೂರು ಪುರದ ಬಸದಿಯಳು ഇരുളു ಕಾಲದಿ ಪವಡಿಸಿ ನಲ್ಲೂರು ಪುರದ ಬಸದಿಯಳು ಶರಣನೆ ಮುನಿವರ ಬರಲಾರೆ ಮುಂದಕ್ಕೆ ಸರಿದು ನಲ್ಲೂರು ಕ್ಷೇತ್ರವನು ಶರಣರ ಮನದಿರೆ ಕರುಣಿಸಿ ರಕ್ಷಿಪೆ ಶರಣರ ಮನದಿರೆ ಕರುಣಿಸಿ ರಕ್ಷಿಪೆ ನಿರತ ಅಹಿಂಸಾ ಧರ್ಮವನು ನಿರತ ಅಹಿಂಸಾ ಧರ್ಮವನು ಶರಣರ ಮನದಿರೆ ಕರುಣಿಸಿ ರಕ್ಷಿಪೆ ನಿರತ ಅಹಿಂಸಾ ಧರ್ಮವನು ಶರಣನೆ ಮುನಿವರ ಬರಲಾರೆ ಮುಂದಕ್ಕೆ ಸರಿದು ನಲ್ಲೂರು ಕ್ಷೇತ್ರವನು ಶರಣರ ಮನದಿರೆ ಕರುಣಿಸಿ ರಕ್ಷಿಪೆ ನಿರತ ಅಹಿಂಸಾ ಧರ್ಮವನು ಶರಣ ಮುನಿವರ ಶರಣ ಶರಣ ಯಾವಾಗ ಅವರು ತನ್ನ ಒಡಗಿರ್ತಕ್ಕಂತಹ ಪರಿವಾರದೊಂದಿಗೆ ಅಲ್ಲಿ ವಿರಾಮವನ್ನು ಬಯಸ್ತಾರೋ ವಿಶ್ರಾಂತಿಯನ್ನು ಪಡೆಯುತ್ತಾರೆ. ವಿಶ್ರಾಂತಿ ಪಡೆದಿರ್ತಕ್ಕಂಥ ಚಾರುಕೀರ್ತಿ ಮಹಾಸ್ವಾಮಿಗಳಿಗೆ ಕನಸಿನಲ್ಲಿ ಕುಷ್ಮಾಂಡಿನಿ ಅವರವರ ಅನುಗ್ರಹ ಆಗ್ತದೆ. ನಾನಿಲ್ಲಿಂದ ಮುಂದೆ ಕದಲಲಾರೆ, ಇದೇ ಕ್ಷೇತ್ರವನ್ನು ನೀನು ಸಂಕ್ಷೇತ್ರವನ್ನಾಗಿ ಮಾಡು, ಪುರಕ್ಷೇತ್ರವನ್ನಾಗಿ ಮಾಡು, ನಲ್ಲೂರು ಅತಿಶಯ ಕ್ಷೇತ್ರವನ್ನಾಗಿ ಮಾಡು, ಪಾರ್ಶ್ವನಾಥ ಜನಮಂದಿರವನ್ನು ನಿರ್ಮಾಣ ಮಾಡು. ಮುಂದೆ ನಾವೆಲ್ಲರೂ ಪಂಚಮ ಕಾಲದಲ್ಲಿ ಇರುವಂತಹ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಯಾರೆಲ್ಲ ಭಕ್ತರಾಗಿ ಬರುತ್ತಾರೋ ಅವರೆಲ್ಲರನ್ನೂ ಕೂಡ ನಾನು ಪೊರೆಯುತ್ತೇನೆ, ಅವರ ಇಷ್ಟಾರ್ಥಗಳನ್ನು ನಾನು ನೆರವೇರಿಸ್ತೇನೆ. ಯಾರೆಲ್ಲ ಮಂಗಳವಾರ ಪೂಜಾ ಪ್ರಿಯರಾಗಿರುತ್ತಾರೋ ಅವರಿಗೆ ಮಂಗಳವನ್ನು ಮಾಡ್ತೇನೆ ನಾನು ಅನ್ನುವ ಅನುಗ್ರಹವನ್ನು ಕೇಳಿದ ತಕ್ಷಣ ನಿದ್ದೆಯಿಂದ ಎಚ್ಚರಗೊಂಡಿರ್ತಕ್ಕಂಥ ಚಾರುಕೀರ್ತಿಗಳು ನೋಡ್ತಾರೆ, ಕಾಡು ಏನು ಮಾಡೋಣ, ವೀರಬಲ್ಲಾಳ ಕೊಟ್ಟಿರ್ತಕ್ಕಂತಹ ದನಕನಕ ಸಂಪತ್ತುಗಳನ್ನೆಲ್ಲವನ್ನು ಉಪಯೋಗಿಸಿಕೊಂಡು ಅವರು ದಾರಿಯಲ್ಲಿ ಬರುವಾಗ ಯಾವುದೆಲ್ಲ ಪಂಚಕಲ್ಯಾಣಗಳು ಧಾಮ ಸಂಪ್ರೋಕ್ಷಣೆಗಳು ಮಾಡಿದ್ದಾರೆ ಅದೆಲ್ಲ ಪುಣ್ಯಗಳನ್ನು ಒಗ್ಗೂಡಿಸಿಕೊಂಡು ಭಕ್ತ ಬಾಂಧವರ ಸಹಕಾರ ಸಹಯೋಗದೊಂದಿಗೆ ನಲ್ಲೂರು ಕ್ಷೇತ್ರವನ್ನು ಬೆಳೆಸ್ತಾರೆ. ಅಲ್ಲಿ ಆಮ್ರ ಕುಷ್ಮಾಂಡಿ ದೇವಿಗೆ ಒಂದು ದೇವಸ್ಥಾನವನ್ನು, ಪಾರ್ಶ್ವನಾಥ ಸ್ವಾಮಿಗೊಂದು ಬಸದಿಯನ್ನು, ನೇಮಿನಾಥನಿಗೆ ಒಂದು ಸ್ಥಾನವನ್ನು ನಿರ್ಮಾಣ ಮಾಡಿ ಆ ಕ್ಷೇತ್ರದಲ್ಲಿ ಚಾರುಕೀರ್ತಿ ಮಹಾಸ್ವಾಮಿಗಳು ವಿರಾಜಮಾನರಾಗ್ತಾರೆ. ಇದು ಈ ಪಂಚಮ ಕಾಲದಲ್ಲಿ ಇನ್ನು ಧರ್ಮ ಉಳಿಬೇಕು ಅಂತಿದ್ರೆ ಅತಿಶಯ ಕ್ಷೇತ್ರಗಳಿಗೆ ಭಕ್ತರು ಹೋಗಬೇಕು. ಭಕ್ತರಿದ್ದಲ್ಲಿಗೆ ಜಿನಶಾಸನ ದೇವತೆಗಳು ಬರುವುದು ನಿಲ್ತದೆ. ಯಾವಾಗ ನಲ್ಲೂರು ಕ್ಷೇತ್ರಕ್ಕೆ ಕುಷ್ಮಾಂಡಿನಿ ಎಂಬ ಬಂದು ತಟಸ್ಥರಾದರೂ ಅದರ ಮೇಲೆ ಅವರು ಪ್ರಯಾಣವನ್ನು ಮುಂದೆ ಬೆಳೆಸಲಿಲ್ಲ. ಆ ಭವ್ಯ ಕಥಾಮೃತಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಆದ್ದರಿಂದ ಭಗವಾನ್ ನೇಮಿನಾಥ ತೀರ್ಥಂಕರ ಯಕ್ಷಿಯಾಗಿರ್ತಕ್ಕಂತಹ ಆಮ್ರ ಕುಷ್ಮಾಂಡಿನಿ ದೇವಿಯ ಈ ಪುಣ್ಯ ಕಥಾಮೃತವನ್ನು ಆಡಿ ಹೇಳಿ ತೋರಿಸಿದವರಿಗೂ ಇದನ್ನು ಇಲ್ಲಿ ನಡೆಸಬೇಕು ಅಂತೇಳಿ ಮನಸ್ಸು ಮಾಡಿರ್ತಕ್ಕಂತಹ ಶ್ರೀಯುತ ಸಿ ಕೆ ಬಲ್ಲಾಳ್, ವೈಯಕ್ತಿಕವಾಗಿ ಸಿ ಕೆ ಬಲ್ಲಾಳರ ಆಶಯ ಹಾಗೂ ನಮ್ಮ ಜೈನ್ ಬೋರ್ಡಿಂಗ್ನ ಆಡಳಿತ ಸಮಿತಿಯವರಿಗೂ ವಿಶೇಷವಾಗಿ ಇದೆಲ್ಲವನ್ನು 93 ನಿಮಿಷಗಳ ಕಾಲ ಏಕಾಗ್ರತೆಯಿಂದ ಭಕ್ತಿಭಾವದಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಳವಾಗಲಿ ಅಂತ ಭಾವಿಸ್ತಾ ಮಂಗಳ ಹಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಭಿನ್ನವಿಸಿಕೊಳ್ತೇನೆ. ಮಂಗಲ ನೇಮಿನಾಥನಿಗೆ ಜಯ ಮಂಗಲ ಯಕ್ಷಿ ಕುಷ್ಮಾಂಡಿನಿಗೆ ಜಯ ಮಂಗಲ ಯಕ್ಷಿ ಕುಷ್ಮ
ಮಂಗಲೋ ಜೈನಂ ಜಯತು ಶಾಸನಂ